ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇವತ್ತಿನ ಪ್ರಚಲಿತದಲ್ಲಿ ನಾವು ಈ ಟೋಲ್ ಗೇಟ್ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬಹುಶಃ ಇದು ಮುಗಿಯದ ಸಮಸ್ಯೆ ಆಗಿಬಿಡ್ತದೆ. ಏನು ಎಲ್ಲಿವರೆಗೆ ನಮ್ಮ ಹೋರಾಟಗಳು ತೀವ್ರಗೊಳ್ಳುವುದಿಲ್ವೋ ಅಲ್ಲಿವರೆಗೂ ನಮ್ಮನ್ನು ಸುಳಿಗೆ ಮಾಡುವಂಥದ್ದು ನಡೀತಾ ಇರ್ತದೆ. ಬಹಳ ಜನ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹೌದಲ್ವಾ, ಒಳ್ಳೊಳ್ಳೆ ರಸ್ತೆ ಮಾಡಿದ್ದಾರೆ, ಅವರಿಗೆ ಖರ್ಚು ಇಲ್ವಾ, ಆ ಖರ್ಚನ್ನು ಮತ್ತೆ ಯಾರು ಕೊಡಬೇಕು, ನಾವೇ ಕೊಡ್ಬೇಕಲ್ವಾ ಅಂತ ಹೇಳಿ ಏನೋ ಒಂದು ಸಬೂಬು ಅರ್ಥ ಮಾಡಿಕೊಳ್ಳದೆ ಹೇಳದೆ ಕೇಳದೆ ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಕೊಡ್ತಾರೆ. 55 ರೂಪಾಯಿ 55 ರೂಪಾಯಿ, 110 ರೂಪಾಯಿ 110 ರೂಪಾಯಿ, ಒಂದು ಕಾರಿಗೆ 200 ರೂಪಾಯಿ ಅಂತಾದ್ರೂ ಕೊಟ್ಬಿಟ್ಟು ಮಟ್ಟಿಗೆ ಸಹನೆ ಉಳ್ಳಂತ ಸಹಿಷ್ಣುತವಾದಂತ ಬಹಳ ಗಂಭೀರವಾದಂತ ಜನ ಉಭಯ ಜಿಲ್ಲೆಗಳಲ್ಲಿ ಇರುವವರಿಗೂ ಕೂಡ ಈ ಸುಲಿಗೆ ನಡೀತಾನೆ ಇರ್ತದೆ ಅಂತ ಅನ್ನುವಂಥದ್ದು ಇರ್ಲಿ. ಈಗ ಪ್ರಸ್ತುತ ಸುರೇಶ್ ಹೆಜ್ಮಾಡಿ ಅವರೇ, ಶೇಖರ್ ಹೆಜ್ಮಾಡಿ ಅವರೇ, ಈ ಎರಡು ಸಾಸ್ತಾನ ಮತ್ತು ಇಲ್ಲಿ ಹೆಜ್ಮಾಡಲ್ಲಿ ಬಂದಿರುವಂತಹ ಸಮಸ್ಯೆಗಳು, ಒಂದು ಲೋಕಲ್ ಜನರಿಗೆ ತೊಂದರೆ ಮಾಡೋದು. ನೀವೀಗ ಹೇಳಿದ್ರೆ 7-8 ಕಿಲೋಮೀಟರ್ ಆದ್ರೂ ಕೂಡ ಅವರು ಫ್ರೀ ಬಿಡಬೇಕು ಅಂತ. ಈ ಎರಡೂ ಕಡೆಗಳಲ್ಲಿ ಲೋಕಲ್ ಜನರಿಗೆ ತೊಂದರೆ ಕೊಡ್ತಾ ಇದ್ದಾರಾ? ಅವ್ರ ಗಾಡಿ ನಿಲ್ಲಿಸೋದು, ಹಣ ಕೊಡಿ ಅಂತ ಹೇಳಿ. ಈಗ ಅದು ಮಾಮೂಲು ಸಮಸ್ಯೆ ಆಗಿಬಿಟ್ಟಿದೆ. ಯಾಕೆಂತ ಹೇಳಿದ್ರೆ ಈ ಲೋಕಲ್ ಅವರು ಟೋಲ್ ಗೇಟ್ ದಾಟಿ ಇನ್ನೊಂದು ಕಡೆಗೆ ಒಂದು ಹಾಲ್ನೆ ಬೇಕಾದ್ರೆ ತರಬೇಕಾದ್ರೆ ಇನ್ನೊಂದು ಕಡೆಗೆ ಹೋಗ್ಬೇಕು, ಸಂಬಂಧಿಕರ ಮನೆಗೆ ಹೋಗಬೇಕಾದ್ರೆ ಇನ್ನೊಂದು ಕಡೆಗೆ ಹೋಗ್ಬೇಕು, ಅಲ್ಲಿ ಅವ್ನು ಟೋಲ್ ಕಟ್ಟೆ ಹೋಗ್ಬೇಕು, ಬೇರೆ ದಾರಿ ಇಲ್ಲ. ಅಲ್ಲಿ ಕಾರಲ್ಲಿ ಹೋಗುವವರು ಕಾರಲ್ಲಿ ಹೋಗ್ತಾರೆ, ಟೋಲ್ ಕಟ್ಟೆ ಹೋಗ್ಬೇಕು. ಇದೆಲ್ಲೊಂದು ಜ್ವಲಂತ ಸಮಸ್ಯೆಗಳಿದೆಲ್ಲ. ಹಾಗಾದ್ರೆ ಪ್ರತಿದಿನ ನಮ್ಮ ರಸ್ತೆಗೆ ನಾವು ಪ್ರತಿ ಗಂಟೆಗೆ ಪ್ರತಿ ನಿಮಿಷಕ್ಕೆ ನಾವು ದುಡ್ಡು ಕೊಡುವುದಾದ್ರೆ ಇದರ ಪರಿಸ್ಥಿತಿ ಏನು ಹಾಗಾದ್ರೆ? ಅದಕ್ಕಾಗಿ ಲೋಕಲ್ ಅವರಿಗೆ ಒಂದು ಸಾಧಾರಣ 7ರಿಂದ 8 ಕಿಲೋಮೀಟರ್ ಅದು ವಿನಾಯಿತಿ ಕೊಡ್ಬೇಕಂತೇಳಿ ಆ ವ್ಯವಸ್ಥೆಯಲ್ಲಿ ಉಂಟು, ಒಟ್ಟು ವ್ಯವಸ್ಥೆಯಲ್ಲಿ ಉಂಟು ಅದು. ಅದನ್ನು ಕೂಡ ಜಾರಿ ಮಾಡ್ಲಿಕ್ಕೆ ಇವರು ಇನ್ನು ಮುಂದೆ ನೋಡ್ತಾರೆ ಅಂತ ಹೇಳಿದ್ರೆ, ಇವತ್ತು ನಮ್ದು DSP ಸಾಹೇಬ್ರು ಹೇಳಿದ್ರು, ಇವತ್ತು ಎಷ್ಟು ತಗೊಳ್ತಾರೆ ಸರ್? ಈಗ ಅಲ್ಲಿಂದ ಹೈವೇ ಇಂದ ಹೆಜ್ಮಾಡಿ ಒಳಗೆ ಹೋಗೋದಕ್ಕೆ ಎಷ್ಟು ತಗೊಳ್ತಾರೆ? 70 ರೂಪಾಯಿ ತಗೊಳ್ತಾರೆ. ಸೇಮ್ ರೇಟ್? ಹೌದು, ಸೇಮ್ ರೇಟ್. ಅಲ್ಲಿ ಎಷ್ಟು ಇದೆ ಅಷ್ಟೇ. ನಾವು ಲೋಕಲ್ ಜನ ಅಂತ ಹೇಳಿದ್ರೆ ಇಲ್ಲ, ಅದೇನಿಲ್ಲ. ಈ ತನಕ ಮನೆ ಅಂತ ಹೇಳಿದ್ರೆ ನಿನ್ನೆವರೆಗೆ ಇತ್ತು. ನಿನ್ನೆವರೆಗೆ ನಮ್ದು ಹೋರಾಟದ ಫಲವಾಗಿ ಅದನ್ನು ವಿನಾಯಿತಿ ಕೊಟ್ಟಿದ್ರು. ಏನು ಆಧಾರ್ ಕಾರ್ಡ್? ಹೌದು, ಅವರು ಆ ಲೊಕೇಶನ್ಗೆ ಸಂಬಂಧಪಟ್ಟವರಂತೇಳಿ ಅದನ್ನ ವಿನಾಯಿತಿ ಇತ್ತು. ಆದ್ರೆ ಇವತ್ತಿನಿಂದ ಕಂಪನಿ ನಷ್ಟ ಅನುಭವಿಸ್ತಾ ಉಂಟು. ಅವರು ಹೈಕೋರ್ಟ್ ಅಲ್ಲಿ ಆರ್ಬಿಟ್ರೇಷನ್ ಹಾಕಿದ್ದಾರೆ ಜಿಲ್ಲಾಧಿಕಾರಿಯವರ ಮೇಲೆ. ಹಾಗಾಗಿ ಸರ್ಕಾರ ನಮ್ಗೆ ಆದೇಶ ಮಾಡಿದೆ, ಅಲ್ಲಿ ನೀವು ಭದ್ರತೆ ಕೊಡ್ಬೇಕು, ಸಾರ್ವಜನಿಕರಿಂದ ಟೋಲ್ ಸಂಗ್ರಹ ಮಾಡ್ಬೇಕಂತೇಳಿ. ಅದನ್ನ ಈ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಇವತ್ತು ಬೆಳಿಗ್ಗೆ DSP ಅವರು ಬಂದವರು ಅದನ್ನೇ ಹೇಳಿದ್ರು. 3 ದಿನದ ಮಟ್ಟಿಗೆ ಅದನ್ನ ವಿನಾಯಿತಿ ಅಂತ ಇಟ್ಟಿದ್ದಾರೆ. ಮುಂದಿನ ದಿನದಲ್ಲಿ ಏನಂತ ಗೊತ್ತಿಲ್ಲ ಅಂತೇಳಿ. ಮುಂದಿನ ದಿನದಲ್ಲಿ ನಾವು ಕೊಡುವ ವಾದ ಏನಾಗಿರ್ಬೋದು ಅಂದ್ರೆ, ನೀವು ಮಂಗಳೂರಿನಿಂದ ಅಥವಾ ಮುಕ್ಕದಿಂದಲೇ ನೀವು ಆರಂಭಿಸಿರ್ತೀರಿ. ಮುಕ್ಕದಿಂದ ಒಂದು 10 ಕಿಲೋಮೀಟರ್ ಇಲ್ವೇ ಹೆಜ್ಮಾಡಿ? 9 ಕಿಲೋಮೀಟರ್ ಇದೆ. ಅದು ಬಿಡಿ, ಮುಲ್ಕಿಯಿಂದ ಹೆಜ್ಮಾಡಿಗೆ ಒಂದು 2 ಕಿಲೋಮೀಟರ್ ಇದೆ. ಮುಲ್ಕಿಯಿಂದ ಹೆಜ್ಮಾಡಿಗೆ ಇಲ್ಲಿ ಡ್ರೈವರ್ ಕೆಲಸ ಮಾಡೋರು ಅಲ್ಲಿ ಇರ್ತಾರೆ, ಅಲ್ಲಿ ಡ್ರೈವರ್ ಕೆಲಸ ಮಾಡೋರು ಇಲ್ಲಿ ಇರ್ತಾರೆ. ಕಾರ್ ಟ್ಯಾಕ್ಸಿ ಓಡಿಸೋರು ಅಂತವ್ರು ಇಲ್ಲ ಪ್ರೈವೇಟ್. ನಾವೇನೋ ಮೀನ್ ತರಬೇಕಾದ್ರೆ ಮುಲ್ಕಿ ಹೋಗ್ಬೇಕು, ಇಲ್ಲ ಪಡುಬಿದ್ರಿ ಹೋಗ್ಬೇಕು, ಹೆಜ್ಮಾಡಿ ಅವ್ರು ನಾವು ಅಂತ ಪರಿಸ್ಥಿತಿ ಇದೆ. ಅದು ಯಾವುದೇ ರಿಯಾಯಿತಿ ಇಲ್ಲ. ನೋಡಿ, ಪೊಲೀಸ್ನವ್ರು ಇವತ್ತಿನ ಪರಿಸ್ಥಿತಿ ಏನಂದ್ರೆ, ಪೊಲೀಸ್ನವರು ನಮ್ಮನ್ನು ಹೋರಾಟಗಾರರನ್ನು ಟೋಲ್ ಹತ್ರ ನಿಲ್ಲಿಕ್ಕೆ ಬಿಡುದಿಲ್ಲ. ಇವತ್ತು ಬೆಳಿಗ್ಗೆ ಟೋಲ್ ಹತ್ರ ನಿಲ್ಬೇಡಿ. ಪೊಲೀಸ್ ಯಾರ್ದು? ಸರ್ಕಾರದ್ದು. ಯಾವ ಸರ್ಕಾರ? ನಮ್ಮದು ರಾಜ್ಯ ಸರ್ಕಾರ. ಇನ್ನು ಇದು ಕಟ್ಟಿದವರು, ಇದು ಮಾಡುವವರು ಯಾರು? ಸುಂಕ ವಸೂಲು ಮಾಡುವವರು ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರ ಅವರಿಗೆ ಪೊಲೀಸ್ ಕೊಡ್ತದೆ. ಮತ್ತೇನ್ ಸರ್, ರಾಜ್ಯ ಸರ್ಕಾರ ಅವ್ರದ್ದು ಪಾರ್ಟಿ, ಕೇಂದ್ರ ಸರ್ಕಾರ ಇವ್ರದ್ದು ಪಾರ್ಟಿ, ಅಂದ್ರೆ ಎರಡೂ ಪಾರ್ಟಿಗಳವರು ಸೇರಿ ಜನರನ್ನ ಶೋಷಣೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಏನ್ ಹೇಳ್ತೀರಿ ಗುಲಾಮ್ ಮಹಮೂದ್ ಅವರೇ? ನೋಡಿ, ಇದು ಕೇಂದ್ರ ಸರ್ಕಾರಕ್ಕೆ ಬಂದಂತ ಇದು ಕೇಂದ್ರ ಸರ್ಕಾರದ ಏನ ಅವರದ್ದು ಇದು ಬರ್ತಾ ಇದೆ, ಆ ಪ್ರಕಾರ ಜಿಲ್ಲಾಧಿಕಾರಿ ಅವರು ಈಗ ನಮಗೆ ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರದ್ದು ನಮಗೆ ಆದೇಶ ಬಂದಿದೆ, ಅದು ನಾವು ಇದು ಮಾಡ್ತಾ ಇದ್ದೇವೆ ಅಂತ ಹೇಳಿ. ಇದು ರಾಜ್ಯ ಸರ್ಕಾರ ಅಲ್ಲ. ನೋಡಿ, ರಾಜ್ಯ ಸರ್ಕಾರಕ್ಕೆ ಹೇಳ್ಬೋದು, ನಿಮ್ಮ ಕೇಂದ್ರ ಸರ್ಕಾರ ಸಮಸ್ಯೆ, ನಾವು ಅಲ್ಲಿ ಇದು ಮಾಡ್ಲಿಕ್ಕೆ ಆಗುದಿಲ್ಲ, ನಿಮ್ಮ ತಪ್ಪಿದೆ, ಸ್ಥಳೀಯ ಜನರಿಗೆ ನೀವು ತೊಂದರೆ ಮಾಡ್ತಾ ಇದ್ರಿ, ಅದು ಕೇಳ್ಬೇಕು. ರಾಜ್ಯ ಸರ್ಕಾರಕ್ಕೂ ಹಕ್ಕಿದೆ. ನೋಡಿ, ಜನರ ಸಮಸ್ಯೆಯನ್ನು ಇದು ಪರಿಶೀಲನೆ ಮಾಡ್ಬೇಕಲ್ಲ. ಏನು ಮಾಡಿದ್ದಾರೆ, ಏನು ಮಾಡಿಲ್ಲ ಅಂತ ಪರಿಶೀಲನೆ ಮಾಡ್ಬೇಕು. ಏಕಾಏಕಿ ನಮಗೆ ಈ ಒಂದು ದಿವಸಕ್ಕೆ 200-300 ರೂಪಾಯಿ ದುಡಿಯುವವರು 70-150 ರೂಪಾಯಿ ಕೊಟ್ಟು ಈ ಬೆಲೆಯಲ್ಲಿ ಡೀಸೆಲ್ ಪೆಟ್ರೋಲ್ ಎಲ್ಲ ಹಾಕಿಕೊಂಡು ನಾವು ಬದುಕಲಿಕ್ಕೆ ಸಾಧ್ಯ ಉಂಟಾ ಹೇಳಿ ಜನರು? ಇದೇನು 1 ವರ್ಷಕ್ಕೆ 2 ವರ್ಷಕ್ಕಲ್ಲ, ಇದು 25 ವರ್ಷ. ಇದನ್ನು ಮತ್ತು 10 ವರ್ಷ ಮಾಡಿದ್ರು ಮಾಡ್ತಾರೆ. ಬಹುಶಃ ಸುರೇಶ್, ಇದು ಎಲ್ಲಿವರೆಗೆ ಹೋಗ್ಬೋದು ಅಂತ ಹೇಳಿದ್ರೆ, ಇವತ್ತು ಅಲ್ಲಿ ಆರಂಭ ಆಯ್ತು. ಇದು ನಾನು ಹೇಳುದು ಕೇವಲ ಹೆಜ್ಮಾಡಿಯೋ ಅಥವಾ ಸಾಸ್ತಾನವೋ ಅನ್ನೋದಕ್ಕೆ ಸೀಮಿತ ಆಗೋದಿಲ್ಲ. ಇದು ಹೈವೇ ಅಂತಲ್ಲ. ಇದು ಒಮ್ಮೆ ನಾವು ಅಭ್ಯಾಸ ಹಿಡಿದ್ರೆ, ಅಂದ್ರೆ ನೀವು ಹೆಜ್ಮಾಡಿ ಇಲ್ಲಿಂದ ಆ ಹೈವೇ ಇಂದ ಹೆಜ್ಮಾಡಿ ಒಳಗೆ, ಹೆಜ್ಮಾಡಿ ಕೋಡಿ ಮತ್ತು ಒಳಗೆ ಹೋಗುವಂತ ಏನು ಒಂದು ಇದೆಯಾ ಸರ್ವಿಸ್ ಇದೆಯಾ, ಆ ಇಡೀ ರಸ್ತೆಗೆ ಒಮ್ಮೆ ಟೋಲ್ ಕೊಟ್ಟ ನಂತರ ಇನ್ನು ಉಳಿದ ರಸ್ತೆಗಳಿಗೂ ಅದೇ ಮಾಡ್ತಾರೆ. ರಸ್ತೆ ರಿಪೇರಿ ಮಾಡಬೇಕು ನೋಡಿ, ಅಲ್ಲಿ ಜನ ಕೊಟ್ಟು ಹೋಗ್ತಾ ಇದ್ದಾರಲ್ಲ, ನಿಮ್ಮ ಮಾತಿಗೆ ಪೂರಕವಾಗಿ, ಯಾಕೆಂದ್ರೆ ಇಲ್ಲಿ ಕಾರ್ಕಳ ಪಡುಬಿದ್ರಿ ಕಾರ್ಕಳ ಹೆದ್ದಾರಿ ಕೂಡ
ಇಲ್ಲಿ ಪ್ರಾಯೋಗಿಕವಾಗಿ ಆಗುವಂತದ್ದು ಇಲ್ಲಿ ಪ್ರಥಮವಾಗಿ ರಾಜ್ಯ ಹೆದ್ದಾರಿಗೆ ಪ್ರಾಯೋಗಿಕವಾಗಿ. ಯಾಕೆಂದ್ರೆ ಇಲ್ಲಿ ಏನಂದ್ರೆ ಜನಗಳು ಪ್ರಾಯೋಗಿಕ ಆನಂತರ ಕಾರ್ಕಳಕ್ಕೂ ಮಾಡ್ತಾರೆ. ಹೌದೆಲ್ಲ ಇದು ಅದು ರಾಜ್ಯ ಹೆದ್ದಾರಿ, ಇದು ರಾಷ್ಟ್ರೀಯ ಹೆದ್ದಾರಿ. ಓಕೆ, ರಾಜ್ಯ ಹೆದ್ದಾರಿಗೆ ಇಲ್ಲಿ ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಇಲ್ಲಿ ಮಾಡಿದ್ರೆ ನೆಕ್ಸ್ಟ್ ಮುಂದೆ ರಾಜ್ಯ ಹೆದ್ದಾರಿ ಕೂಡ, ಯಾಕಂದ್ರೆ ಅಲ್ಲಿ ಇದೆ, ಇನ್ನು ಇಲ್ಲಿಗೆ ಆಗುದಿಲ್ಲ. ಯಾಕಂದ್ರೆ ಇದನ್ನೇನಂದ್ರೆ ನಮ್ಮ ಹೈವೇಗೆ ಎಲ್ಲೆಲ್ಲೆಲ್ಲೆಲ್ಲಿ ಈ ಲೋಕಲ್ ರಸ್ತೆಗಳು ಒಳಗೆ ಹೋಗ್ತಾವೋ ಟಾರ್ಗೆಟ್ ಆಗ್ತಾರೆ. ಇಲ್ಲಿ ವಿಷಯ ಏನಂದ್ರೆ ಇಲ್ಲಿ ನಾವು ನಮ್ಮ ತಪ್ಪಿದೆ, ಜನಗಳೇ ತಪ್ಪಿದೆ. ನಾವು ಬುದ್ಧಿವಂತರಂತೇಳಿ ನಮ್ಮ ಒಂದು ಅಣೆಪಟ್ಟಿ ಕಟ್ಟಿಬಿಟ್ಟಿದ್ದಾರೆ. ಅದರಿಂದ ನಾವು ಹೋರಾಟಕ್ಕೆ ಹೋಗ್ತಾ ಇಲ್ಲ. ಮತ್ತೊಂದು ಹೋರಾಟಕ್ಕೆ ಹೋದ್ರೂ ಕೂಡ ಇಲ್ಲಿ ಒಂದು ಬಹಳ ಸಮಸ್ಯೆ. ನಾವು ಬಹಳಷ್ಟು ಕರಾವಳಿ ಭಾಗದಲ್ಲಿ ಬಹಳಷ್ಟು ಹೋರಾಟಗಳನ್ನು ನೋಡಿದ್ದೇವೆ ನಾವು. ಯಾಕೆಂದ್ರೆ ಅಲ್ಲಿ ಯಾರು ಹೋರಾಟದ ಮುಂಚೂಣಿಯಲ್ಲಿ ಇರ್ತಾರೆ ಅವರು ಮತ್ತೆ ಏಕಾಏಕಿಯಾಗಿ ನಾಪತ್ತೆಯಾದ ಘಟನೆಗಳು ಕೂಡ ನಾವು ಗಮನ. ಇದರಿಂದ ಜನಗಳು ಕೂಡ ಬೇಸತ್ತಿದ್ದಾರೆ. ಯಾಕೆಂದ್ರೆ ನಾವು ನಮ್ಮನ್ನು ಉಪಯೋಗಿಸಿಕೊಂಡು ಇವರು ಹೋರಾಟ ಮಾಡ್ತಾರೆ ನಾಳೆ. ಯಾಕೆಂದ್ರೆ ಈ ಹೋರಾಟ ಹಾಗೆ ಅಂತ ಹೇಳುವಂತದ್ದಲ್ಲ. ಯಾಕೆಂದ್ರೆ ಜನಗಳು ಹೆದರ್ತಾ ಇದ್ದಾರೆ ಈ ಹೋರಾಟಕ್ಕೆ ಬರ್ಲಿಕ್ಕೆ. ಯಾಕೆಂದ್ರೆ ಹಿಂದಿನ ಯಾಕೆಂದ್ರೆ ನಾವು UPCL ಹೋರಾಟವನ್ನು ಗಮನಿಸಿದ್ದೇವೆ ನಾವು. ಯಾಕೆಂದ್ರೆ ರಾತ್ರೋರಾತ್ರಿ ಇಲ್ಲ ಯಾರು. ಮತ್ತೊಂದು ವಿಷಯ, ಇಲ್ಲಿ ಹೋರಾಟ ಆರಂಭ ಆಗುವ ಸಂದರ್ಭದಲ್ಲಿ ಸಾಧಾರಣ 1000ಕ್ಕೂ ಮಿಕ್ಕಿದ ಜನ ಅಲ್ಲ ಜನಗೆ ಅದರ ನಾಯಕತ್ವ ವಹಿಸಿದವರು ಕೂಡ ಅಂತವರು ಇದ್ದಾರೆ. ಅಷ್ಟೇ ಒಳ್ಳೆ ಒಳ್ಳೆ ಒಂದು ವೈಟ್ ಕಾಲರ್ ಅವರಿದ್ರು. ಆದ್ರೆ ಅವರು ಏಕಾಏಕಿಯಾಗಿ ನಾಪತ್ತೆ ಆಗ್ತಾರೆ. ಮತ್ತೆ ಕೇಳಿದಾಗ ಸಾಬು ಬೇರೆ ಹೇಳ್ತಾರೆ. ಹಾಗಾಗಿ ಮತ್ತೊಂದೇನಂದ್ರೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕು, ಇವರು ಟೋಲ್ ಗೇಟ್ ಪ್ರಾರಂಭಿಸೋದಕ್ಕೆ ಮುಂಚೆ ಇಲ್ಲಿ ದೂರದ್ದು ಬೇಡ, ಟೋಲ್ ಗೇಟ್ ನ ಬಳಿ ಇರುವಂತ ಟಾಯ್ಲೆಟ್ಗಳು ಹೇಗಿದೆ ಅಂತೇಳಿ. ಟಾಯ್ಲೆಟ್ಗಳೇ ಸರಿ ಇಲ್ಲ, ಮೂಲಭೂತ ಸೌಕರ್ಯಗಳಿದೆ. ಯಾಕೆಂದ್ರೆ ಹೆಣ್ಣು ಮಕ್ಕಳು ಹೋಗುವಂತ ಟಾಯ್ಲೆಟ್ಗೆ ಬಾಗಿಲೇ ಇಲ್ಲ ಅಲ್ಲಿ. ಇದನ್ನು ನಾವು ಗಮನಿಸಿ. ಯಾಕೆಂದ್ರೆ ಬಾಗಿಲೇ ಇಲ್ಲ, ಮುರಿದ ಬಾಗಿಲನ್ನು ಬೇರೆ ಕಡೆ ಹೊರಗಿಸಿಟ್ಟಿದ್ದಾರೆ. ಯಾಕೆಂದ್ರೆ ಈಗ ಇಂಥ ಸ್ಥಿತಿ. ಹೇಗೆ ನಾನು ಖುದ್ದಾಗಿ ನಾನು ಹೋಗಿದ್ದೇನೆ ರಾತ್ರಿ ಹೊತ್ತು ಈ ಕಂಪ್ಲೇಂಟ್ ಮಾಡಿದಾಗ ನೋಡುವಾಗ ಅಂತ ಫುಲ್ ಟಾಯ್ಲೆಟ್ ಬಿಟ್ಟು ತುಂಬಿದೆ, ಫುಲ್ ಒಳಗಡೆ ಫುಲ್ ನೀರು, ಕೆಟ್ಟ ನೀರು. ಯಾಕೆಂದ್ರೆ ಅವರು ಹೇಳಿದಾಗ ಇಲ್ಲ ನಾವು ಮಾಡ್ತೇವೆ ಅಂತೇಳಿ. ಹಾಗೆ ಇಂಥ ಸಮಸ್ಯೆಗಳು 1000 ಇದೆ. ಅದನ್ನು ಬಿಟ್ಟು ಯಾವುದನ್ನು ಮೂಲಭೂತ ಸೌಕರ್ಯ ನೀಡದಂತ ಒಂದು ಕಂಪನಿ ಇದಕ್ಕೆ ಟೋಲ್ ಗೇಟ್ ಅಲ್ಲಿ ಯಾಕೆಂದ್ರೆ ಟೋಲ್ ಗೇಟ್ ಮಾಡಿದ್ದೇ ತಪ್ಪಲ್ಲಿ ವಸೂಲಿ ಮಾಡುದು. ಆದ್ರೆ ಸ್ಥಳೀಯರಿಂದ ಕೂಡ ಒಂದು ಟೋಲ್ ವಸೂಲಿಗೆ ಮುಂದಾಗಿರುವಂತದ್ದು ದುರದೃಷ್ಟಕರ. ನಾವು ಪ್ರತಿಭಟಿಸಲೇಬೇಕು. ಈ ಹೋರಾಟ ಸಮಿತಿ ಮತ್ತಷ್ಟು ಒಂದು ಖಾರವಾಗಿ ಪ್ರತಿಭಟನೆ ಮಾಡುವ ಮೂಲಕ ಇದನ್ನು ನಿಲ್ಲಿಸುವಂತ ಪ್ರಕ್ರಿಯೆ ಈ ಒಂದು ಹೋರಾಟ ಸಮಿತಿಯಿಂದಲೇ ಸಾಧ್ಯ. ಗುಲಾಂ ಮೊಹಮ್ಮದ್ ಅವರೇ, ಅಂದ್ರೆ ಇಲ್ಲಿ ನಾವು ಕೇಂದ್ರ ಸರ್ಕಾರ ರೋಡ್ ಟ್ಯಾಕ್ಸ್ ಕೊಡೋದಿಲ್ಲ. ಇಲ್ಲ, ಇಲ್ಲಿ ನಮ್ಗೆ ಲೋನ್ ಕಟ್ಟಲಿಕ್ಕೆ ಹಣ ಇಲ್ಲ ಅಂತ ಯಾರು ಹೇಳುದು? ಕಂಪನಿಯವರು ಹೇಳುದು, ಸರ್ಕಾರ ಹೇಳುತ್ತಾ? ಸರ್ಕಾರ ಹೀಗೆ ಹೇಳುವಾಗ ನಾವು ನಂಬಲಿಕ್ಕೆ ಸಾಧ್ಯ ಇದೆಯಾ ಸರ್? ಈಗ ನೋಡಿ, ನವಯುಗ ಕಂಪನಿಯವರು ಒಂದು 700 ಕೋಟಿಗೆ ಕಾಂಟ್ರಾಕ್ಟ್ ತಕೊಂಡಿದ್ದಾರೆ. 700 ಕೋಟಿಗೆ ಅವ್ರು ಏನ್ ಮಾಡ್ತಾರೆ, ಅವನ ಕೈಯನ್ನು ದುಡ್ಡು ಹಾಕೋದಿಲ್ಲ. ಒಂದು 2-3 ಬ್ಯಾಂಕ್ ಅಲ್ಲಿ ಸರ್ಕಾರವೇ ಅವರಿಗೆ ಲೋನ್ ಮಾಡಿ 700 ಕೋಟಿ ಕೊಡ್ತಾರೆ. ಒಂದು 500 ಕೋಟಿಗೆ ಕೆಲಸ ಆದ್ರೆ 200 ಕೋಟಿ ಆಲ್ರೆಡಿ ಅವ್ರಿಗೆ ಒಳಗೆ ಬೀಳ್ತದೆ. ಅದು ಅಂತದೇ ಈಗ ನಡೆಯುವಂತದ್ದು ದೇಶದಲ್ಲಿ. ನೋಡಿ, ಅದನ್ನು ಅವರಿಗೆ ಲೋನ್ ತಕೊಂಡು ಸಂಪೂರ್ಣ ಮಾಡ್ಲಿಕ್ಕೆ ಆಗಿಲ್ಲ. ಮಾಡುವಂತ ಯಾವುದು ಇದರಲ್ಲಿ ನಕ್ಷೆಯಲ್ಲಿ ಏನು ಮಾಡ್ಲಿಕ್ಕೆ ಅದನ್ನು ಮಾಡಿಲ್ಲ. ಬಸ್ ಸ್ಟ್ಯಾಂಡ್ ನೋಡಿ, ಹಳೆ ಬಸ್ ಸ್ಟ್ಯಾಂಡ್ ದಿವಾಳಿ ಮಾಡಿದ್ದಾರೆ. ಇದು ದಿವಾಳಿ ಕಂಪನಿ. ಇದನ್ನು ಏನು ಮಾಡ್ತಾರೆ, ರಾಜಕೀಯ ಪ್ರಬಲದಿಂದ ಸೆಂಟ್ರಲ್ ಗವರ್ಮೆಂಟ್ ಇಂದ ಅವರು ಇದರ ಅಧ್ಯಕ್ಷರು ಯಾರಿದ್ದಾರೆ ಪ್ರಭಾವ ವ್ಯಕ್ತಿಯಾಗಿದ್ದಾರೆ. ಅದಕ್ಕೋಸ್ಕರ ಇಲ್ಲಾದ್ರೆ ಯಾವಾಗಲೇ ಬ್ಲಾಕ್ ಲಿಸ್ಟ್ ಬೀಳ್ಬೇಕಿತ್ತು ಈ ಕಂಪನಿಗೆ. ಇವರು ಮಾಡುವಂತದ್ದು ನೋಡಿ, ಅಲ್ಲಿ ಒಂದು ಟೋಲ್ ಗೇಟ್ ಅಲ್ಲಿ ಒಂದು ಇದು ಇಡಬೇಕು, ಯಾವ್ದು ಸ್ಕ್ರೈನ್ ಇಡಬೇಕು, ಒಂದು ಆಂಬುಲೆನ್ಸ್ ಇಡಬೇಕು. ಸ್ಕ್ರೈನ್ ಇಲ್ಲ. ಗಾಡಿ ಆಕ್ಸಿಡೆಂಟ್ ಆದ್ರೆ JCP ಇಂದ ತಂದು ಎತ್ತಿ ಬಸ್ ಅನ್ನು ನಮ್ಮ ಕಣ್ಣೆದುರಲ್ಲಿ ಪಟಬಿದ್ರಿ PSI ಎಲ್ಲ ಇದ್ರು, JCP ಅಲ್ಲಿ ಎತ್ತಿ ಒಂದು ಪಲ್ಟಿಯಿಂದ ಇನ್ನೊಂದು ಪಲ್ಟಿ ಆ ಕಡೆಗೆ ಬಸ್ ಬಿದ್ದಂತ ಘಟನೆ ಇದೆ. JCP ಇಲ್ಲ. 1 ಗಂಟೆ ಅಲ್ಲ, 2 ಗಂಟೆ 3 ಗಂಟೆ ಬಂದ್ರು ಅವ್ರದ್ದು ಇದು ಸ್ಕ್ರೈನ್ ಬರುವುದಿಲ್ಲ. ಆಂಬುಲೆನ್ಸ್ ಏನಿದೆ ಅದರಲ್ಲಿ ಅವರ ಪ್ಯಾಸೆಂಜರ್ ಹೊಡಿತಾ ಇದ್ದಾರೆ, ಆಂಬುಲೆನ್ಸ್ ಇಲ್ಲ ಅಲ್ಲಿ ಸ್ಥಳದಲ್ಲಿ. 1 2 ಅದನ್ನು ಏನು ಪೊಲೀಸ್ನವರು ಜಿಲ್ಲಾಧಿಕಾರಿ ಅದೇನು ಗಮನ ತರುವುದಿಲ್ಲ. ಜನರಿಗೆ ಏನ್ ಬೇಕಾದ್ರೆ ಆಗ್ಲಿ ತೊಂದರೆ ಇಲ್ಲ. ಅವರಿಗೆ ಏನು ತೊಂದರೆ ಆದ್ರೆ ಜಿಲ್ಲಾಧಿಕಾರಿ ಅವರು ಇಮಿಡಿಯೇಟ್ಲಿ ಜನರಿಗೆ ಪೊಲೀಸ ಏನ ಮಾಡಿ ಅವರನ್ನು ಟೋಲ್ ವಸೂಲಿ ಮಾಡಿ ಕೊಡ್ಬೇಕು. ಈಗ ನೋಡಿ, ಈಗ ಜಿಲ್ಲೆಯಲ್ಲಿ ಏನು ಸಮಸ್ಯೆ ಇದೆ, ಮರಳು ಸಮಸ್ಯೆ ಇದೆ, ಅದರ ಬಗ್ಗೆ ಮಾತಾಡುದು ಜಿಲ್ಲಾಧಿಕಾರಿ. ಅದರ ಬಗ್ಗೆ ಏನು ಗಮನಕ್ಕೆ ತೆಗೆದಿಲ್ಲ. ಹಕ್ಕುಪತ್ರ ಕೊಡ್ಬೇಕು ಬಡವರಿಗೆ, ಅದರ ಬಗ್ಗೆ ಇಲ್ಲ. ಖಾಲಿ ಅವರಿಗೆ ಏನು ಅರ್ಜೆಂಟ್ ಆಗಿ ಟೋಲ್ ವಸೂಲಿ ಮಾಡಿ ಕೊಡ್ಬೇಕಂತ ಜಿಲ್ಲಾಧಿಕಾರಿ ಅವ್ರದ್ದು ಒಂದಿದು. ಜಿಲ್ಲಾಧಿಕಾರಿ ಅವರು ಬರಬೇಕು, ಸಮೀಕ್ಷೆ ಮಾಡಬೇಕು, ಪಂಚಾಯತಿ ಹೋಗ್ಬೇಕು, ಹೋಗಿ ಸಮೀಕ್ಷೆ ಮಾಡಿ ಅದು ರಿಪೋರ್ಟ್ ಕಳಿಸಬೇಕು ಕೇಂದ್ರ ಸರ್ಕಾರಕ್ಕೆ, ಇಲ್ಲದೆ ರಾಜ್ಯ ಸರ್ಕಾರಕ್ಕೆ ಕಳಿಸಬೇಕು, ಈ ತರ ಇವರು ಮಾಡಿದ್ದಾರೆ ಅಂತ ಹೇಳಿ. ಆಮೇಲೆ ಏನಾದ್ರೂ ಕ್ರಮ ತಗೊಳ್ಬೇಕು. ಇದು ಏನಿಲ್ಲ, ಅವರದ ಬಗ್ಗೆ ಏನು ಇದಿಲ್ಲ. ಒಬ್ಬ ಹೆದ್ದಾರಿ ಪ್ರಾಧಿಕಾರ ಒಬ್ಬ ಅಧಿಕಾರಿ ಇದ್ದಾರೆ, ವಿಜಯ್ ಸಾಮಂತ್ ಅಂತ ಹೇಳಿ. ಅವನಿಗೆ ಈ ದೇಶದ ಭಾಷೆ ಮಾತಾಡ್ಲಿಕ್ಕೆ ಬರುವುದಿಲ್ಲ ಸರ್. ಅವ್ರೇನಾದ್ರೂ ವರದಿ ಕೊಟ್ರೆ ಅವರನ್ನು ಕೂಡ ನೀರಿಲ್ಲದ ಜಾಗಕ್ಕೆ ಇವರು ಕಳಿಸಿಬಿಡ್ತಾರೆ. ಅಲ್ಲ, ಅದು ಚರ್ಚೆ ಮಾಡೋ ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕು. ಬ್ರೇಕ್ ನಂತರ ಮತ್ತೆ ಸಂವಾದ ಮುಂದೆ.
ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಕರೆಂಟ್ ಅಫೇರ್ಸ್ ನಲ್ಲಿ ಇವತ್ತು ಈ ಲೋಕಲ್ ಜನರಿಗೆ ಟೋಲ್ ಗೇಟ್ ಹಾಕುವಂತ ಪರಿಸ್ಥಿತಿ ಬಂದಿದೆಯಾ ಅಂತ ಅನ್ನುವಂಥದ್ದು. ಅಂದ್ರೆ ಎಲ್ಲೆಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಪಾಸ್ ಆಗ್ತದೋ ಅಲ್ಲಲ್ಲಿ ಲೋಕಲ್ ಜನರು ಒಂದು ಕಡೆ ನೀವು ಪಾಸ್ ಆಗುದ್ರೆ ಅಲ್ಲೇ ಒಂದು ಟೋಲ್ ಗೇಟ್ ಅನ್ನ ಹಾಕಿ ನೀವು ಹಣ ಕೊಟ್ಟೆ ಹೋಗ್ಬೇಕು ಅನ್ನುವಂಥ ಪರಿಸ್ಥಿತಿ ಬಂದಿದೆ. ಅಂದ್ರೆ ಜನ ಇನ್ನು ಯಾವುದೇ ಕೆಲವು ಟೋಲ್ ಗೇಟ್ ಹೋಗಬೇಕು ಅಂತ ಗೊತ್ತಿಲ್ಲ. ಎಸ್, ನಾವು ಈಗಾಗಲೇ ನಾವು ಚರ್ಚೆ ಮಾಡ್ತಾ ಇದ್ವು ಸುರೇಶ್ ಶರ್ಮಾ ಅವರೇ. ಅಂದ್ರೆ ಒಂದೆಡೆಯಲ್ಲಿ ಸಭೆಗಳನ್ನ ಮಾಡುವ ಸಂದರ್ಭದಲ್ಲಿ ಮೊದಲು ಸಭೆಗಳನ್ನು ಮಾಡುವಂತ ಸಂದರ್ಭದಲ್ಲಿ ಒಂದು ಭರವಸೆಯನ್ನು ಕೊಟ್ಟಿದ್ರು. ಆ ಭರವಸೆಯನ್ನ ಈಡೇರಿಸಲಿಲ್ಲ. ಒಂದು ಟೋಲ್ ಗೇಟ್ ಅನ್ನ ಹಾಕಿದ್ರು. ಟೋಲ್ ಗೇಟ್ ಹಾಕುವ ಸಂದರ್ಭದಲ್ಲಿ ಹೋರಾಟ ನಡೀತದ ಸಂದರ್ಭ ಅದನ್ನು ಹಾಕಿಕ್ಕುವಂತ ಪ್ರಯತ್ನಗಳು ಮಾಡ್ತಾರೆ. ಅಂದ್ರೆ ಎಲ್ಲೋ ಒಂದು ರೀತಿಯಲ್ಲಿ ಕಾಣದ ಕೈಗಳು ಇದನ್ನು ಒತ್ತಡ ತರುವಂತ ಒಂದು ಅದು ಹೇಗೆ ಕಾಣ್ತದೆ ನಿಮಗೆ? ಹಾಗಾದ್ರೆ ಖಂಡಿತವಾಗಿ ಇಲ್ಲಿ ಏನಂದ್ರೆ ಮುಖ್ಯವಾಗಿ ಜನಪ್ರತಿನಿಧಿಗಳಿಗೆ ಇಚ್ಛಾಶಕ್ತಿ ಇರಬೇಕು. ಯಾಕಂದ್ರೆ ಜನಪ್ರತಿನಿಧಿಗಳು ಶಕ್ರಜ್ ಮಾಡಿ ಅವರು ಹೇಳಿದಾಗೆ ನಾವು ಹೋಗಿ ವಿಧಾನಸಭೆಯಲ್ಲಿ ಇಲ್ಲಿ ಅವರ ಇದರ ಲೋಕಸಭೆ ಮಾತಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ಜನಪ್ರತಿನಿಧಿಗಳಿದ್ದಾರೆ, ಶಾಸಕರು ಇರಬಹುದು, ಮಂತ್ರಿಗಳು. ಯಾಕಂದ್ರೆ ಮುಖ್ಯವಾಗಿ ಇಲ್ಲಿ ಹೊಣೆಗಾರರಾಗಿರುವಂತದ್ದು ಸಂಸದೆಯವರು ಈ ಹಿಂದೆ ಕೂಡ ಬಹಳಷ್ಟು ಹೇಳಿಕೆಗಳು ಬರ್ತಾ ಇತ್ತು. ಯಾಕಂದ್ರೆ ನಾಪತ್ತೆ ಆಗಿದೆ. ಖಂಡಿತವಾಗಿ ಟೋಲ್ ಗೇಟ್ ವಿಚಾರದಲ್ಲಿ ಸಂಪೂರ್ಣವಾಗಿ ಅವರು ನಾಪತ್ತೆ ಆಗಿದೆ, ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಅವ್ರು ನಿಜವಾಗಿ ಇಲ್ಲಿ ಈ ಸಮಸ್ಯೆಯನ್ನು ಪರಿಹಾರ ಮಾಡಬೇಕಿದೆ. ಟೋಲ್ ಗೇಟ್ ಸಮಸ್ಯೆ ಬಂದಾಗ ಮಾತ್ರ ನಾಪತ್ತೆ ಆಗಿರುವುದು. ಆದ್ರೆ ಪಡುಬಿದ್ರಿಯಲ್ಲಿ ರಸ್ತೆಯನ್ನು ಅಗಲೀಕರಣ ಮಾಡುವಾಗ ಅವರು ಹಾಜರಾಗಿದ್ದಾರೆ. ಅಂದ್ರೆ ಅವರ ಜನಗಳೇನಿದ್ದಾರೆ ಅವರಿಗೆ ಸಮಸ್ಯೆ ಆಗುವಾಗ ಬಂದು ಐತಿಹಾಸಿಕ ಪಡುಬಿದ್ರಿ ಅಂತ ಹೇಳಿದ್ದಾರೆ. ಅವರು ಅದೇ ಆ ದಿವಸ ಪತ್ರಕರ್ತರು ಅವರನ್ನು ಉತ್ತರಿಗೆ ಪ್ರಶ್ನಿಸುವಾಗ ಆ ದಿವಸ ಕೂಡ ಹೇಗೆಂದ್ರೆ ಏಕಾಏಕಿಯಾಗಿ ವಾಹನದಲ್ಲಿ ಮಾತಿಲ್ಲದೆ ಹೋಗಿದ್ದಾರೆ. ಯಾಕಂದ್ರೆ ಅವರಿಗೆ ಬೇಕಾದಾಗ ಅವರು ಏನಾದ್ರೆ ಅದೇ ಇಲ್ಲ ಇದು ಯಾಕಂದ್ರೆ ಆ ಮಾತು ರಾಜಕೀಯವಾಗಿ ಮಾತಾಡಿದ್ರು ಕೂಡ ಅದರಲ್ಲಿ ಸತ್ಯಾಂಶ ಇದೆ. ಏನಂದ್ರೆ ಇವರು ಹೆಣ ಬಿದ್ದಾಗ ರಾಜಕೀಯ ಮಾಡ್ಲಿಕ್ಕೆ ಬರ್ತಾರೆ. ಯಾಕಂದ್ರೆ ನಾವು ಖುದ್ದಾಗಿ ನಾವು ಗಮನಿಸಿದವರು ಪಾದಬೆಟ್ಟಲ್ಲಿ ಹೆಣ ಬೀಳುವಾಗ ಎಲ್ಲಿಗೂ ಎಂತ ಜಟಿಲ ಸಮಸ್ಯೆ ಇದ್ದಾಗ ಅವರ ಜವಾಬ್ದಾರಿ ಇದ್ದಾಗ ಅವರು ಬಾರದಿದ್ದವರು ಏಕಾಏಕಿ ಆ ದಿವಸ ಬಂದಿದ್ದಾರೆ. ಜನರ ಮೂಲಭೂತ ಅವಶ್ಯಕತೆಗಳಿಗಾಗಿ ಆ ಕೊರತೆಗಳಿಗಾಗಿ ಬೇಡಿಕೆ ಇಟ್ಟು ಹೋರಾಟ ಮಾಡ್ತಿರೋ ಸಂದರ್ಭದಲ್ಲಿ ಖಂಡಿತವಾಗಿ ಆ ಸಮಸ್ಯೆ ಇದ್ದಾಗಲೂ ಬರುವುದಿಲ್ಲ. ರಾಜಕೀಯವಾಗಿ ರಾಜಕೀಯವಾಗಿ ಅವರಿಗೆ ಬೆಳಿಲಿಕ್ಕೆ ಇರುವಾಗ ಆಟೋಮೆಟಿಕ್ ಆಗಿ ಅಲ್ಲಿಗೆ ಬಂದಿದ್ದಾರೆ. ಆಗಿರುವಾಗ ಇದು ಕೂಡ ಹಾಗೆ ಇದಕ್ಕೆ ಪ್ರಮುಖವಾಗಿ ಅವರು ಸ್ಪಂದಿಸಬೇಕಿತ್ತು, ಆದ್ರೆ ಬರ್ತಾ ಇಲ್ಲ. ಯಾಕಂದ್ರೆ ಇದು ಏನಂದ್ರೆ ಒಂದು ಪಕ್ಷದವರು ಮಾಡುವಂತದ್ದಲ್ಲ. ಇದು ಯಾಕಂದ್ರೆ ಅದು ಅವರ ಸ್ವಪಕ್ಷೀಯರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಈ ಒಂದು ಪ್ರತಿಭಟನೆಯಲ್ಲಿ ಅವರು ಕೂಡ ಬಂದಿದ್ದಾರೆ. ಆದ್ರೆ ಅವರು ಕೂಡ ಒತ್ತಡ ಆಗ್ತದೆ, ಆದ್ರೆ ಅವರು ಬರ್ತಾ ಇಲ್ಲ. ಆಗಿರುವಾಗ ಮುಖ್ಯವಾಗಿ ರಾಜಕೀಯವಾಗಿ ಅವರು ಇದು ಬಲ ಕುಟುಂಬಬೇಕಾದವರು ಸಂಸದೆಯವರು ಬರದಿರುವುದೇ ಅಂತದ್ದೇ ಇದಕ್ಕೆ ಬಹಳ ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು. ಗುಲಾಂ ಮೊಹಮ್ಮದ್ ಅವರೇ, ಅಂದ್ರೆ ಇಲ್ಲಿ ಯಾರ ಒತ್ತಡ ಇದು? ಜನಪ್ರತಿನಿಧಿಗಳದ್ದು ಅಥವಾ ಮೇಲಿನ ಅಧಿಕಾರಿಗಳದ್ದು ಅಥವಾ ಕೇಂದ್ರ ಭೂ ಸಾರಿಗೆ ಸಚಿವರು ಯಾರಿದ್ದಾರೆ ಇದರ ಹಿಂದೆ ಅಂತ? ಅಲ್ಲ, ಒತ್ತಡ ಅಂದ್ರೆ ಇವರು ಲೋಕಸಭಾ ಸಂಸದರು ಅವರ ಜವಾಬ್ದಾರಿ ಇರ್ತದೆ. ಅವರು ಇದರ ಬಗ್ಗೆ ಏನು ನಮಗಂತೂ ಒಂದು ಸಲ ಮಾತಾಡ್ಲಿಕ್ಕೆ ಸಿಕ್ಕಿದ್ದಾರೆ. ಹಾಗೆ ಹೇಳಿದ್ರು, ನಾವು ಈಗ ಕಂಪನಿಯವರಿಗೆ ನಾನು ಸಹಕಾರ ಮಾಡಿದ್ದೆ, ಅವರು ಬ್ಯಾಂಕಲ್ಲೆಲ್ಲ ಇದಾಗಿದ್ರು, ನಾವು ಗಡ್ಕಾರಿ ಹತ್ರ ಕರೆದುಕೊಂಡು ಹೋಗಿ ಸಹಕಾರ ಮಾಡಿದ್ದು ನಾನು ಅಂತ ಹೇಳಿದ್ರು ಅವರು. ಅದೊಂದು ಮಾತು ಹೇಳಿದ ಬಿಟ್ಟಿದ್ರೆ ನಮ್ಮ ಬಗ್ಗೆ ಅವ್ರ ಮಾತು ಕೇಳಲೇ ಇಲ್ಲ. ಟೋಲ್ನವರ ಬಗ್ಗೆ ಈಗ ನೋಡಿ, ನಾವು ಎಲ್ಲಾ ಪಕ್ಷದವರು ಸೇರಿ ಮಾಡುವಂತದ್ದು. ಬಿಜೆಪಿ ಪಕ್ಷದವರು, JDS ಪಕ್ಷದವರು, ಎಲ್ಲ ಸಂಘಟನೆಯವರು, ಕಾಂಗ್ರೆಸ್ನವರೆಲ್ಲ ಸೇರಿ ನಾವೆಲ್ಲ ಒಟ್ಟಿಗೆ ಇದ್ದೇವೆ ನಮ್ಮ ಹೋರಾಟ ಸಮಿತಿಯಲ್ಲಿ. ಅದೇನೂ ಇಲ್ಲ. ಈಗ ನೋಡಿ, ಶಾಸಕರಾದ್ರೂ ನಾನು ಹೇಳ್ತೇನೆ, ಈ ಮೊನ್ನೆಯಿಂದ ನಾವು ಶಾಸಕರನ್ನು ನಾವು ಗಮನಕ್ಕೆ ತರ್ತಾ ಇದ್ದೇವೆ. ಇಷ್ಟರವರೆಗೆ ಶಾಸಕರು ನಮ್ಮ ಕೈಗೆ ಸಿಕ್ಕಿಲ್ಲ. ನಮ್ಮ ಸ್ಥಳೀಯ ಅಲ್ಲಿ ಅವರ ಏರಿಯಾಕ್ಕೆ ಅದು ಯಜಮಾಡಿ ಅಂದ್ರೆ ಅವರದ್ದು ಮೊನ್ನೆ ಅವರು ನೋಡಿ ಯಜಮಾಡಿಯಲ್ಲಿ 10,000 ಜನ ಸೇರಿಸಿ ಇದು ಮಾಡಿದ್ರು, ಯಾವುದು ಮೆರವಣಿಗೆ ಮಾಡಿದ್ರು ಅವ್ರು ಗೆದ್ದಾಗ. ಇವತ್ತು ಇಷ್ಟರವರೆಗೆ ಅವ್ರು ಬರಲಿಲ್ಲ. ಯಾವ್ದು ಎಷ್ಟು ಫೋನ್ ಮಾಡಿದ್ರು ಎತ್ತುದಿಲ್ಲ. ಮೊನ್ನೆ ಹೇಳಿದ್ರು ಇಂಥ ಸಮಸ್ಯೆ ಇದೆ, ನಾವು ಹೀಗೆ ಮಾಡ್ಬೇಕಾಗ್ತದೆ, ಆಯ್ತಂತ ಹೇಳಿದ್ದಾರೆ. ಬರುವ ವಿಷಯ ಇಲ್ಲ ಅವರು. ಒಂದು ಎರಡನೇ ಏನಂತ ಹೇಳಿದ್ರೆ ನೋಡಿ, ಇದು ಒತ್ತಡ ಅಂತಲ್ಲ, ಇದು ಜಿಲ್ಲಾಧಿಕಾರಿ ಬಾಲ ಇದು ಮಾಡುವಂತ ಕೆಲಸ ನೋಡಿ. ಇವರ ತಪ್ಪನ್ನು ಸರ್ಕಾರಕ್ಕೆ ಅವರು ಒಂದು ತಿಳಿಸುವಂತ ಒಂದು ಕೆಲಸ ಮಾಡಬೇಕು. ಅದು ಯಾವುದೇ ಮಾಡಿಲ್ಲ. ಜನರಿಗೆ ತೊಂದರೆ ಮಾಡ್ಲಿಕ್ಕೆ ಅಂತ ಜಿಲ್ಲಾಧಿಕಾರಿ ಅವರು ಕರೆಕ್ಟ್ ಆಗಿ ಅದೊಂದು ರಿಪೋರ್ಟ್ ಮಾಡಿದ್ರೆ ನಮಗೇನಾದ್ರೂ ಸಹಕಾರ ಆಗ್ತಿತ್ತು ಜನರಿಗೆ. ಏನು ಇವ್ರದ್ದು ಕನ್ಸ್ಟ್ರಕ್ಷನ್ ಫೇಲ್ಯೂರ್ ಇದೆ, ಕನ್ಸೆಷನ್ ಎಲ್ಲ ಕನ್ಸೆಷನ್ ಫೈಲ್ ಅವರದು. ಯಾಕೆಂದ್ರೆ ರೋಡ್ ನೋಡಿ, ಟರ್ನ್ ಇದ್ರೆ ಟರ್ನ್ ಒಂಥರ ಇದೆ, ಅದು ಸ್ಟ್ರೈಟ್ ಆಗಿ ಮಾಡಿಲ್ಲ. ನ್ಯಾಷನಲ್ ಎಕ್ಸ್ಪ್ರೆಸ್ ಹೈವೇ ಅಂದ್ರೆ ಹೇಗೆ ನೀವು ನೋಡಿ, ಹುಬ್ಳಿ ಧಾರವಾಡ ಆ ಕಡೆ ಬ್ಯಾಂಗ್ಳೂರ್ ಚಂದ್ರಪಟ್ಟಣದಲ್ಲಿ ಹೇಗೆ ರೋಡ್ ಇದೆ, ಹೇಗೆ ಟೋಲ್ ಇದೆ. ಇದು ಲೈಟ್ ಸಮೇತ ಆಗುದಿಲ್ಲ ಅವರು. ಈ ಟೋಲ್ ಗೇಟ್ ಇಂದ ಲೈಟ್ ಉಂಟಲ್ಲ, ಡಿಮ್ ಲೈಟ್ ಹಾಕಿದ್ದಾರೆ. ಲೈಟ್ ಖರ್ಚಾಗ್ತದೆ, ಲೈಟ್ ಆಗಿದ್ರು ಒಂದ್ಸಲ ಲೈಟ್ ಅವ್ರು ಬಿಲ್ ಕಟ್ಟದೆ, ಅದು ಕಟ್ಟುವ ಒಂದು 5 ದಿವಸ ಲೈಟು ಇಲ್ಲ ಅಲ್ಲಿ. ಆ ತರ ಆಗಿತ್ತು.
ಅಂತಲ್ಲ ವ್ಯವಸ್ಥೆ ಆಗಿದೆ ಅವರದ್ದು. ಮತ್ತೆ ಅಲ್ಲಿ ಏನಂತ ಹೇಳಿದ್ರೆ ನಮ್ಮ SP ಸಾಹೇಬರು ಯಾವಾಗಲೂ ಫೋನಿನ ಕಾರ್ಯಕ್ರಮದಲ್ಲಿ ಹೇಳ್ತಿದ್ರು, ಎಲ್ಲಾ ಟೋಲ್ ಗೇಟ್ ಓಪನ್ ಇಡಬೇಕು, ಇಲ್ಲಾಂದ್ರೆ ಕ್ರಿಮಿನಲ್ ಕೇಸ್ ಆಗ್ತೇವೆ ಅಂತೇಳಿ. ನಾವು ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಹೇಳಿದ್ರು, ಅವ್ರು ಅದರ ಬಗ್ಗೆ ಆಕ್ಷನ್ ಇಷ್ಟವರೆಗೆ ತೆಗಿಲಿಲ್ಲ. ಎಲ್ಲಾ ಗಾಡಿ ಬರುವುದು 2 ಟೋಲ್ ಅನ್ನು ಓಪನ್ ಮಾಡ್ತಾರೆ, ಅವ್ರ ಲೇಬರ್ ಇಲ್ಲ, ಲೇಬರ್ ಕಮ್ಮಿ ಇದ್ದಾರೆ. 10 ನಿಮಿಷ 15 ನಿಮಿಷ ಒಂದೊಂದು ಗಾಡಿ ಕಾಯುವಂತ ಪರಿಸ್ಥಿತಿ, ಅಂತದೆಲ್ಲ ತೊಂದರೆ ಮಾಡ್ತಾ ಇದ್ದಾರೆ ನಮಗೆ. ನೋಡಿ, ದೇಶದಲ್ಲಿ ಇಲ್ಲ 2 ಕಡೆ ಟೋಲ್ ಹಾಕುವಂತದ್ದು. ಒಂದು ಕಡೆ ಟೋಲ್ ಹಾಕಿದ್ರೆ ಮತ್ತೊಂದು ಕಡೆ ಟೋಲ್ ಹಾಕುವಂತದ್ದು ಎಲ್ಲಿಯಾದ್ರೂ ಉಂಟಾ? ದೇಶದಲ್ಲಿ ಉಂಟಾ? ಇಂಥ ವ್ಯವಸ್ಥೆ ಇಲ್ಲ. ಇದನ್ನು ಯಾರು ಕೇಳುವವರಿಲ್ಲ. ನಮ್ಮ ಜನಪ್ರತಿನಿಧಿಗಳು ಯಾರು ಈ ಹೋರಾಟಕ್ಕೆ ಅವರು ಬೆಂಬಲ ಕೊಡುವಂತದ್ದು ಇಲ್ಲ. ಅವರು ಸುಮ್ಮನೆ ಬರ್ತಾರೆ, ಟಿವಿ ಅವರ ಹತ್ರ ಮಾತಾಡ್ತಾರೆ, ಹೋಗ್ತಾರೆ, ಬಿಟ್ರಿ ಎಲ್ಲಿಯೂ ಹೋಗಿ ಅವ್ರು ಮಾತಾಡಿಲ್ಲ. ಲೋಕಸಭೆಯಲ್ಲಿ ಆಗಲಿ ವಿಧಾನಸಭೆಯಲ್ಲಿ ಅವ್ರು ಮಾತಾಡ್ಲೇ ಇಲ್ಲ. ಇಂಥ ಎಲ್ಲ ವ್ಯವಸ್ಥೆ ಇದೆ ನೋಡಿ. ಇದು ನಾವು ಜನರೆಲ್ಲ ಎಚ್ಚೆತ್ತುಕೊಂಡು ಇದು ಹೋರಾಟ ಮಾಡಬೇಕಾಗ್ತದೆ. ಜನರು ಎಚ್ಚೆತ್ತುಕೊಂಡ್ರೆ ಇದು ಬಹಳ ಸುಲಭದಲ್ಲಿ ಒಂದು ನಮಗೆ. ಎಸ್, ಶೇಖರ್ ಗೌಡ, ಅಂದ್ರೆ ನೀವೇ ಇದನ್ನು ಆರಂಭ ಮಾಡಿದ್ರಿ, ಯಾರೋ ಇದ್ರ ಮೇಲೆ ಹಿಂದೆ ಇದ್ದಾರೆ ಅಂತ ಅನ್ನುವಂಥದ್ದು. ಅಂದ್ರೆ ನೀವೇನ್ ಹೇಳ್ತೀರಿ, ಯಾರು ಇದ್ರ ಹಿಂದೆ? ಈಗ ನೋಡಿ, ಅಧಿಕಾರಿಗಳು ಇಲ್ಲಿ ಇದು ಕರಾವಳಿ ಭಾಗದ ಜನರ ದುರಂತ ಅಂತ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಇಷ್ಟು ವರ್ಷ ಕಳೆದ್ರೂ ಕೂಡ ಒಂದು ಚತುಷ್ಪಥ ರಸ್ತೆ ಕಾಮಗಾರಿ ಇವತ್ತು ಪೂರ್ಣ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಹಾಗಾದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ? ಈ ಹಿಂದೆ ನಾವು ಚರಿತ್ರೆ ಪುಟಗಳಲ್ಲಿ ಓದಿದ್ದೇವೆ, ಶ್ರೀನಿವಾಸ್ ಮಲ್ಯ ಅವರು ಇಂಥ ದೊಡ್ಡ ಯೋಜನೆಯನ್ನು ಇಲ್ಲಿ ತಂದಿದ್ದಾರೆ. ಮಂಗಳೂರಿಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಯ್ತು, NMPT ಆಯ್ತು, NITK ಆಯ್ತು ಸರ್. ಆ ನಂತರದಲ್ಲಿ ಒಬ್ರು ಎಂಪಿಗಳನ್ನು ಬಿಟ್ರೆ ಮಲ್ಯ ಅವರು ಮಾಡಿದಂತ ತಂದಂತ ಒಂದಷ್ಟು ನೀವು ನೋಡಿದ್ರೆ ಬೇರೆ ಯಾವುದು ಆಗಿಲ್ಲ ಅಂತ ಹೇಳಿ. MRPL ಅಥವಾ ನಿಮ್ಮ ಯಾವುದು ಕೋಜೆಂಟ್ರಿಕ್ಸ್ ನಿಮ್ಮ ಏನು ಪಡುಬಿದ್ರೆಯಲ್ಲಿ UPCL ಬಿಟ್ರೆ ಆ ನಂತರ ಬೇರೆ ಏನ್ ಕೊಟ್ಟಿಲ್ಲ. ಇಡೀ ಉಭಯ ಜಿಲ್ಲೆಗಳಿಗೆ ಜನ ವಿರೋಧಿ ಯೋಜನೆಗಳು ನೋಡಿ. ಅದು ಇವತ್ತು ಅಂತಾರಾಷ್ಟ್ರೀಯ ಯೋಜನೆಗಳದೆಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟಂತಹ ಯೋಜನೆಗಳು. ಅವರು ಕೇವಲ ಒಬ್ಬ ಸಂಸತ್ ಸದಸ್ಯನಾಗಿ ಅದನ್ನು ತಂದಿದ್ದಾರೆ, ಮಂತ್ರಿಗಳಾಗಿರ್ಲಿಲ್ಲ ಅವರು. ಆದ್ರೆ ಇವತ್ತು ಅವರಿಗೆ ನಾವು ಇವರನ್ನೆಲ್ಲ ಕಂಪೇರ್ ಮಾಡುವಾಗ ಇವರು ಏನ್ ಮಾಡ್ತಾ ಇದ್ದಾರೆ? ಹಾಗಾದ್ರೆ ನಾವು ಕರಾವಳಿ ಭಾಗದ ಜನರು ಎಷ್ಟು ದಡ್ಡರಾಗಿದ್ದೇವೆ. ಇಂಥವರನ್ನು ಆಯ್ಕೆ ಮಾಡಿ ನಾವು ಸಂಸತ್ತಿಗೆ ಕಳಿಸಿದ್ರೆ ಈ ಭಾಗದ ಒಂದು ಅಭಿವೃದ್ಧಿ ಆಗ್ಬಹುದಾ, ಜನರು ನೆಮ್ಮದಿಯಿಂದ ಬದುಕಬಹುದಾ, ಅದನ್ನು ನಾವು ಚಿಂತನೆ ಮಾಡ್ತಾ ಇಲ್ಲ. ಇವತ್ತು ಇಷ್ಟೆಲ್ಲ ಹೋರಾಟ ನಡೆದಿದ್ರು ಕೂಡ ಒಬ್ಬ ಜನಪ್ರತಿನಿಧಿ ಕೂಡ ತುಟಿ ಬಿಚ್ಚಿ ಮಾತಾಡ್ತಾ ಇಲ್ಲ. ಅದಕ್ಕೆ ನಾವು ಕೂಡ ಕಾರಣರೇ. ಯಾಕಂತ ಹೇಳಿದ್ರೆ ಆಯಾ ಪಕ್ಷದ ಕಾರ್ಯಕರ್ತರು, ಆಯಾ ಪಕ್ಷದ ಮತದಾರರು ಅವರನ್ನು ಬೆಂಬಲಿಸುವುದು, ಅವ್ರು ಮಾಡ್ತಕ್ಕಂಥ ತಪ್ಪು ಕೆಲಸವನ್ನು ನಾವು ಸರಿ ಅಂತ ಹೇಳ್ತಾ ಇದ್ದೇವೆ. ಅದು ಸರಿಯಾದ ಕ್ರಮ ಅಲ್ಲ. ಹಾಗಾಗಿ ಒಟ್ಟು ವ್ಯವಸ್ಥೆ ಇವತ್ತು ಇದರಿಂದ ಹೈರಾಣಾಗಿ ಹೋಗಿದೆ, ಅದು ಸರಿಯಾದ ಕ್ರಮ ಅಲ್ಲ. ನಾವು ನೋಡಿ, ಇವತ್ತು ಹತ್ರ ಒಂದು 2,000 ಮಂದಿ ಅಮೂಲ್ಯ ಜೀವವನ್ನು ಕಳ್ಕೊಂಡಿದ್ದಾರೆ ಅಂತ. ಯಾರು ಆಯಿತು? ಯಾರ ಕುಟುಂಬಕ್ಕೆ ನಷ್ಟ ಆಯಿತು? ಯಾರಿಂದಾಗಿ ನಷ್ಟ ಆಯಿತು? ಇದನ್ನೆಲ್ಲ ಯಾರು ಕೂಡ ಲೆಕ್ಕ ಆಗ್ತಾ ಇಲ್ಲ. ಹಾಗಾಗಿ ಯಾವುದೇ ಒಂದು ಕಂಪನಿ ಆ ಕಾಮಗಾರಿಯನ್ನು ಸಮರ್ಪಕವಾಗಿ ಪೂರೈಸಿಲ್ಲ ಅಂದ್ರೆ ಅದನ್ನು ಕಪ್ಪು ಪಟ್ಟಿಗೆ ಸೇರಿಸ್ತಕ್ಕಂಥ ಕೆಲಸ ಆಗಬೇಕು, ಅದರ ಮೇಲೆ ದಂಡನೆ ವಿಧಿಸಬೇಕು. ಅದು ಅವರ ಇದರಲ್ಲಿ ಚೌಕಟ್ಟಿನಲ್ಲಿ ಬರ್ತದೆ. ಅದು ಬಿಟ್ಟು ನೀವು ಏಕಾಏಕಿ ಟೋಲ್ ಸಂಗ್ರಹ ಮಾಡಿ, ಕಾಮಗಾರಿ ಆಗದಿದ್ರು ಕೂಡ ಟೋಲ್ ಸಂಗ್ರಹ ಮಾಡಿ, ನಾವು ನಷ್ಟದಲ್ಲಿದ್ದೇವೆ, ನಮ್ಮ ಬ್ಯಾಂಕಿಗೆ ನಾವು ಹಣ ಜಮಾ ಮಾಡಬೇಕು, ಅದನ್ನು ಜಿಲ್ಲಾಧಿಕಾರಿ ಅವರ ಮೇಲೆ ಆರ್ಬಿಟ್ರೇಷನ್ ಮಾಡ್ತೇವೆ, ಇದೆಲ್ಲ ಎಂಥ ಕ್ರಮ? ಹಾಗಾದ್ರೆ ಜನ ಮೌನವಾಗಿದ್ದಾರೆ. ಹಾಗಾಗಿ ನಾವು ಬೇಡಿಕೆ ಇಟ್ಟದ್ದೇನೆ ಅಂತ ಹೇಳಿದ್ರೆ, ಕನಿಷ್ಠ ನೀವು 100ಕ್ಕೆ 100 ಕಾಮಗಾರಿಯನ್ನು ಪೂರೈಸುವವರೆಗಾದ್ರೂ ಉಭಯ ಜಿಲ್ಲೆಗೆ ನೀವು ಅದನ್ನು ವಿನಾಯಿತಿ ಕೊಡ್ಬೇಕಂತ ಕೇಳಿದ್ದೇವೆ. ಅದನ್ನು ಕೂಡ ಕೊಟ್ಟಿಲ್ಲ. ಮತ್ತು ದೇಶದ ನಾನು ಕೇಳ್ಕೊಂಡಾಗೆ ಇವತ್ತು ದೇಶದ ಯಾವುದೇ ಟೋಲ್ ಗೇಟ್ಗಳಲ್ಲಿ ಸುಮಾರು 7ರಿಂದ 8 ಕಿಲೋಮೀಟರ್ ವ್ಯಾಪ್ತಿಯ ಜನರಿಗೆ ವಿನಾಯಿತಿಯನ್ನು ಕೊಡುವಂತ ಒಂದು ಇದು ಉಂಟು. ಎಲ್ಲ ಕಡೆಯಲ್ಲಿ ಉಂಟಂತೆ, ನನ್ಗೆ ಗೊತ್ತಿಲ್ಲ, ಹೇಳಿದ್ದು ಕೇಳಿದ್ದೇನೆ ನಾನು. ಹಾಗಾಗಿ ಅದನ್ನಾದ್ರೂ ಕನಿಷ್ಠ ಕೊಡಬೇಕು. ಇವತ್ತಿನ ಪ್ರಕ್ರಿಯೆ ಏನಂತ ಹೇಳಿದ್ರೆ, ಹೌದು, ಅದನ್ನು ಕೂಡ ವಸೂಲು ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಹಾಗಾದ್ರೆ ಇವ್ರು ನಷ್ಟಕ್ಕೊಳಗಾದ್ರೆ, ಯಾರಿಂದಾಗಿ ನಷ್ಟಕ್ಕೊಳಗಾದ್ರೆ? ಇವರ ನಿಧಾನಗತಿಯ ಕಾಮಗಾರಿಯಿಂದಾಗಿ ಇವರು ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಸಾರ್ವಜನಿಕರು ಹೊಣೆ ಅಲ್ಲ, ನಾವು ಹೊಣೆ ಅಲ್ಲ, ಸರ್ಕಾರ ಹೊಣೆ ಅಲ್ಲ ಅದಕ್ಕೆ. ಹಾಗಾಗಿ ಇದನ್ನ ಶಾಸನ ಸಭೆಯಲ್ಲಿ, ಸಂಸತ್ ಸಭೆಯಲ್ಲಿ ಇವರು ಇದನ್ನ ಪ್ರಶ್ನೆ ಮಾಡಬೇಕು. ನಮ್ಮನ್ನು ಆಳುವವರು ಇದನ್ನು ಪ್ರಶ್ನೆ ಮಾಡಬೇಕು. ಹಾಗಾದ್ರೆ ಈ ಮಟ್ಟಕ್ಕೆ ಇವರು ಇಲ್ಲದಿದ್ದರೆ, ಮತ ಗಳಿಸಿ ಹೋದವರು ಇದನ್ನು ಪ್ರಶ್ನೆ ಮಾಡಬೇಕು. ನಿಮ್ಮ ಇದು ಬೈಲಾ ಏನು, ನೀವು ಯಾವ ಹಿನ್ನೆಲೆಯಲ್ಲಿ, ಯಾವ ಆಧಾರದಲ್ಲಿ, ಇದರ ಡಾಕ್ಯುಮೆಂಟೇಶನ್ ಏನಿದೆ, ಅದು ಏನು ಹೇಳ್ತದೆ ಅಂತ ಅನ್ನೋದನ್ನ ನೋಡಿಕೊಂಡು ಅದೇ ರೀತಿಯಲ್ಲಿ ಇವರು ಪ್ರಶ್ನೆ ಮಾಡಬೇಕಾಗಿದೆ ಅಂತ ಅನ್ನೋದು. ಆದ್ರೆ ಅದು ಬಿಟ್ಟು ನಮ್ಮ ಜನಪ್ರತಿನಿಧಿಗಳು ಹೋಗಿ ಅಲ್ಲಿ ಕೂತಿದ್ದಾರೆ, ಕಾರ್ಯಾಂಗದ ಜೊತೆ ಅವರು ಹೋಗಿ ಒಂದು ಶಾಮೀಲಾಗಿರುವಂತ ಒಂದು ಕೆಲಸ ನಡೆದಿರುವ ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕು. ಬ್ರೇಕ್ ನಂತರ ಮತ್ತೆ ಈ ಸಂವಾದ ಮುಂದುವರೆಯುತ್ತೆ.
ನಮಸ್ಕಾರ ವೀಕ್ಷಕರೇ, ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಗಳ ಸಂವಾದದ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾವತ್ತು ಈ ಹೊತ್ತಿನಲ್ಲಿ ಸೆಲೆಬ್ರಿಟಿ ಕಬಡ್ಡಿ ಲೀಗ್ ಪಂದ್ಯಾಟದ ರೋಚಕ ಸನ್ನಿವೇಶಗಳನ್ನು ತಾವು ನೋಡ್ತಾ ಇದ್ರಿ. ಶನಿವಾರ ಮತ್ತು ಭಾನುವಾರ ಅದು ಕೊನೆಗೊಂಡಿದೆ. ಅಂದ್ರೆ ಶನಿವಾರ ವುಮೆನ್ಸ್ ತಂಡ ಮತ್ತು ಭಾನುವಾರ ಮೆನ್ಸ್ ತಂಡದ ಗ್ರ್ಯಾಂಡ್ ಫಿನಾಲೆ ನಡೆದಿದೆ. ಎಸ್, ಕರೆಂಟ್ ಅಫೇರ್ಸ್ ನಲ್ಲಿ ನಾವು ಕರಾವಳಿಯ ಬಹಳ ಬೇರೆ ಬೇರೆ ವಿದ್ಯಮಾನಗಳನ್ನು ತೆಗೆದುಕೊಂಡಾಗ ಈಗ ಮತ್ತೆ ನಾವು ತೆಗೆದುಕೊಳ್ಳಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಈ ಟೋಲ್ ಗೇಟ್ ಸಮಸ್ಯೆ. ನೋಡಿ, ಯಾವತ್ತೂ ಕೂಡ ಮುಗಿಯದಂತ ಸಮಸ್ಯೆ ಆಗಿಬಿಟ್ಟಿದೆ. ಈಗ ಎಲ್ಲಿವರೆಗೆ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ, ಲೋಕಲ್ ಜನರಿಗೆ ಒಂದಷ್ಟು ಸಮಸ್ಯೆಗಳನ್ನು ಚರ್ಚೆ ಮಾಡಿದ್ದಾರೆ. ಲೋಕಲ್ ಜನರಿಗೆ ಒಂದು ವಿಶೇಷವಾದಂತಹ ಟೋಲ್ ಮಾಡುವಂತ ಒಂದು ಟೋಲ್ ಅನ್ನು ಕೊಟ್ಟೆ ಹೋಗಬೇಕು ಅನ್ನುವಂತ ಅನಿವಾರ್ಯ ಪರಿಸ್ಥಿತಿಗೆ ತಂದು ಒಡ್ಡಿದ್ದಾರೆ. ಬಹಳ ಮುಖ್ಯವಾಗಿ ಹೆಜಮಾಡಿಯಲ್ಲಿ ನಡೆದಿರುವಂತಹ ಒಂದು ಸಮಸ್ಯೆ ಆದ್ರೂ ಕೂಡ ಸ್ಥಾನಕ್ಕೂ ಕೂಡ ಅದೇ ರೀತಿಯಲ್ಲಿ ಮುಂದುವರೆದಿದೆ. ಉಡುಪಿಯಲ್ಲಿ ದೊಡ್ಡ ಸಮಸ್ಯೆಯಾಗಿ ಮಾರ್ಪಟ್ಟಿದೆ. ಇದು ದಕ್ಷಿಣ ಕನ್ನಡದ ಬಗೆಗೆ ಒಂದು ರೀತಿಯ ಬೇರೆ ಸಮಸ್ಯೆ ಇದೆ, ಆದರೆ ಉಡುಪಿಯಲ್ಲಿ ಟೋಲ್ ಗೇಟ್ ಸಮಸ್ಯೆ ಇನ್ನೊಂದು ಸಮಸ್ಯೆ ಅನ್ನೋದು ಸೃಷ್ಟಿ ಮಾಡಿರುವಂತದ್ದು. ಏನಿದು, ಇದರ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಹೋರಾಟ ಸಮಿತಿಯ ಸಂಚಾಲಕರಾದಂತಹ ಶೇಖರ್ ಹೆಜ್ಮಾಡಿ ಅವರು ಇದ್ದಾರೆ. ಅದೇ ರೀತಿಯಲ್ಲಿ ಹೋರಾಟ ಸಮಿತಿ ಉಪಾಧ್ಯಕ್ಷರಾದಂತಹ ಗುಲಾಂ ಮೊಹಮ್ಮದ್ ಅವರಿದ್ದಾರೆ. ಪತ್ರಕರ್ತರು ನಮ್ಮವರು ಆದಂತಹ ಸುರೇಶ್ ಎರ್ಮಾಳು ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲ ಅತಿಥಿಗಳು. ಸುರೇಶ್ ಅಣ್ಣ, ಏನಿದು ಈಗಿನ ಪ್ರೆಸೆಂಟ್ ಡೆವಲಪ್ಮೆಂಟ್ ಇವ್ರದ್ದು ಟೋಲ್ ಗೇಟ್? ಯಾಕಂದ್ರೆ ಟೋಲ್ ಗೇಟ್ ಈಗ ಬಹಳಷ್ಟು ಜನರ ಪ್ರಾಣ ಹಿಂಡ್ತದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಹೋರಾಟ ಸಮಿತಿ ಇದೆ. ಹೋರಾಟ ಸಮಿತಿ ಕೂಡ ಏನೊಂದು ಆರಂಭದಲ್ಲಿದ್ದಂತ ಜೋಶು ಹೋರಾಟ ಸಮಿತಿಯಲ್ಲೂ ಇಲ್ಲ ಎಂಬ ಒಂದು, ಯಾಕಂದ್ರೆ ಇವತ್ತಿನೊಂದು ಹೋರಾಟ ನೋಡುವಾಗ ಗಮನಿಸ್ತದೆ. ಯಾಕಂದ್ರೆ ನಿನ್ನೆ ದಿನ ಹೋರಾಟ ಸಮಿತಿಯ ಬಗ್ಗೆ ರೂಪುರೇಷೆಗಳನ್ನ ನಿನ್ನೆ ದಿನ ಅವರು ಮಾಡಿದ್ದಾರೆ. ಯಾಕಂದ್ರೆ ಹೋರಾಟ ಇವತ್ತು 9 ಗಂಟೆಗೆ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ, ಒಂದು ಸಾಂಕೇತಿಕವಾಗಿದ್ರೂ ಕೂಡ ಅಲ್ಲಿ ಒಂದು ಕಡಿಮೆ ಅಂದ್ರೆ ಒಂದು 100 ಜನ ಅದು ಇರ್ಬೇಕಿತ್ತು. ಆದ್ರೆ ದುರದೃಷ್ಟವಶಾತ್ ಏನಾಗಿದೆ ಅಂದ್ರೆ ಕೇವಲ ಇಬ್ರೇ. ಆರಂಭದಲ್ಲಿ ಆ ಟೈಮ್ ಹೇಳಿದ್ದು 9 ಗಂಟೆಗೆ ಅಲ್ಲಿ ಇರ್ಬೇಕಂತೇಳಿ 9 ಗಂಟೆಗೆ ಇರುವಂತದ್ದು ನಮ್ಮ ಈಗದ ಗೆಸ್ಟ್ಗಳೇ. ಯಾಕಂದ್ರೆ ಉಪಾಧ್ಯಕ್ಷರಾಗಿ ಸಂಚಾಲಕರು ಇಬ್ಬರೇ ಇದ್ದದ್ದು. ಯಾಕಂದ್ರೆ ಬಹಳ ಅವರು ಆದ್ರೂ ನನಗೆ ಒಂದು ಸಂತೋಷ ವಿಷಯ ಏನಂದ್ರೆ, ಆಗ ಸಂಚಾಲಕರ ಹತ್ರ ನಾನು ಹೇಳಿದೆ, ನೋಡಿ ಏನು ಇದೆಲ್ಲ ಇಷ್ಟು ಪ್ರತಿಭಟನೆ ಅಂತ ಹೇಳ್ತೀರಿ ನೀವು, ಯಾರಿಲ್ಲ ಅಲ್ಲ ಪ್ರತಿಭಟನೆ ಮಾಡಿ ಜನ ಸೇರಿಸಿ ಪ್ರತಿಭಟನೆ ಮಾಡ್ಬೇಕಂತೇನಿಲ್ಲ. ನಾವು ಒಬ್ಬರಾದ್ರೂ ಪ್ರತಿಭಟನೆ ಮಾಡುವುದೇ, ಅದು ಯಾರು ಇರ್ಬೇಕಂತೇಳಿ ನಾವು ಕೂಡ ಮಾಡ್ತೇವೆ. ಯಾಕಂದ್ರೆ ಹಾಗಾದ್ರೆ ನಿನ್ನೆ ದಿವಸ ಪ್ರತಿಭಟನೆಯ ಬಗ್ಗೆ ಒಂದು ಪೂರ್ವ ಸಭೆ ಇತ್ತು. ಅದರಲ್ಲಿರುವ ವೇದಿಕೆಯಲ್ಲಿದ್ದ ಜನ ಕೂಡ ಬಂದಿದ್ರು ಕೂಡ ಬಹಳಷ್ಟು ಒಂದು ಅದ್ದೂರಿಯಾಗಿ ನಡೆಯಬಹುದು. ಯಾಕಂದ್ರೆ ಒಂದು ಬಹಳ ಪ್ರತಿ ವಿರೋಧವನ್ನ ಒಂದು ವ್ಯಕ್ತಪಡಿಸಬಹುದಿತ್ತು. ಅಷ್ಟು ವೇದಿಕೆಯಲ್ಲಿ ಅಷ್ಟು ಜನ ಇದ್ದಾರೆ. ಈಗ ಆಗಿರುವಂತಹ ಸಮಸ್ಯೆಗಳೇನು ಹೊಸದಾಗಿ ಹೊಸದಾಗಿ ವಿಶೇಷ ವಿಷಯ ಏನಂದ್ರೆ, ಮುಂಚೆ ಯಾಕಂದ್ರೆ ಸ್ಥಳೀಯ ವಾಹನಗಳಿಗೆ ಟೋಲ್ ಇಲ್ಲ ಅಂತ ಇತ್ತು. ಸ್ಥಳೀಯ ವಾಹನಗಳಿಗೆ ಟೋಲ್ ಇಲ್ಲ. ಆದ್ರೆ ಕೂಡ ಯಾಕಂದ್ರೆ ಜನಗಳ ವಿರೋಧದ ಮಧ್ಯೆಯೂ ಒಳ ರಸ್ತೆಗೆ, ಹೆಜಮಾಡಿಯ ಒಳ ರಸ್ತೆಗೆ ಕೂಡ ಟೋಲ್ ಹಾಕಿದ್ರು. ಯಾಕಂದ್ರೆ ಆಗ ಕೂಡ ಹೇಳಿದ್ದದೆ ಏನು ಇದು ಯಾಕಂದ್ರೆ ಒಳ ರಸ್ತೆ ಹಾಳಾಗ್ತಾ ಇದೆ, ಜನಗಳಿಗೆ ಸಮಸ್ಯೆ ಆಗ್ತದೆ ಆ ರಸ್ತೆಯಿಂದ. ಶಾಲಾ ಮಕ್ಕಳಿಗೆ ಅದು ಹೌದು, ಶಾಲಾ ಮಕ್ಕಳಿಗೆ ಸಮಸ್ಯೆ ಆಗ್ತದೆ. ಒಳ ಸಿಂಗಲ್ ರಸ್ತೆ, ಅದರಿಂದಾಗಿ ಘನ ವಾಹನಗಳು ಟೋಲ್ ತಪ್ಪಿಸಕ್ಕೆ ಒಳಗೆ ಹೋಗುವಾಗ ಅಲ್ಲಿ ಸಮಸ್ಯೆ ಆಗ್ತಿತ್ತು. ಅದ ನಿಟ್ಟಿನಲ್ಲಿ ಒಂದು ಲೆಕ್ಕದಲ್ಲಿ ಸರಿ, ಓಕೆ, ಒಪ್ಪಿಕೊಳ್ಬಹುದು. ಆದ್ರೆ ಇದು ಈಗ ಅವರು ಅದೊಂದು ಏನಂದ್ರೆ ಒಂದು ಪ್ರೀ ಪ್ಲಾನ್ ಆಗಿ ಮಾಡಿದ್ದಾರೆ ಅವರು. ಅದನ್ನು ಕೂಡ ಈಗ ಯಾಕಂದ್ರೆ ಈಗ ಸ್ಥಳೀಯ ವಾಹನಗಳಿಗೂ ಈಗ ನೀವು ಕೊಡ್ಲೇಬೇಕು ಟೋಲು. ಯಾಕಂದ್ರೆ ಅದರಲ್ಲಿ ರಿಜಿಸ್ಟ್ರೇಷನ್ KA20 ಅಂತ ಹೇಳಿ ಸರೌಂಡ್ 7 ಕಿಲೋಮೀಟರ್ ಅಂತ ಹೇಳ್ತಾರೆ. 7 ಕಿಲೋಮೀಟರ್. ಆದ್ರೆ KA20 ಕೂಡ ಇರ್ಲಿಲ್ಲ. KA20 ಇರ್ಲಿಲ್ಲ. KA19 ಬೇರೆ ರಿಜಿಸ್ಟ್ರೇಷನ್ ಇದ್ರು, ಅಲ್ಲಿ ID ತೋರಿಸಿದ್ರೆ ಬಿಡ್ತಾ ಇದ್ರು. ಆದ್ರೆ ಇಲ್ಲಿ ಏನಂತ ಹೇಳಿದ್ರೆ, ಮೊನ್ನೆ ನಾವು ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿ, ಜಿಲ್ಲಾಧಿಕಾರಿಗಳು ಏನಂದ್ರೆ, ಯಾಕಂದ್ರೆ ನಾವು ನಮಗೆ ಕೂಡ ಸಾರ್ವಜನಿಕರ ಬಗ್ಗೆ ನಮಗೆ ಕೂಡ ಒಂದು ವಿದ್ಯೆ, ಆದ್ರೆ ನಮಗೆ ಏನು ಮಾಡುದು, ನನ್ನ ಮೇಲೆ ಮತ್ತು SP ಮೇಲೆ ಇವರು ಕಂಪ್ಲೇಂಟ್ ಮಾಡಿದ್ದಾರೆ ಸರ್ಕಾರಕ್ಕೆ. ಅದ್ರ ಬಗ್ಗೆ ನಾನು ಮತ್ತೆ ಮಾತಾಡೋಣ. ಅಂದ್ರೆ ಈಗ ಆಗಿರುವಂತಹ ಸಮಸ್ಯೆಗಳು ಏನ್ ಹೇಳ್ತಾರೆ ಅಂದ್ರೆ, ಏನೇನು ಸಮಸ್ಯೆಗಳನ್ನ ಒಟ್ಟಿ ಈಗ ಕೊನೆಗೆ ಇವರು ಸ್ಥಳೀಯ ಜನರಿಗೆ ಒಂದಷ್ಟು ಏನು ಹಗಲು ಧರಣಿ ಮಾಡ್ಲಿಕ್ಕೆ ಬರ್ತಾ ಇದ್ದಾರ ಅಂತ. ಹೌದು. ಈಗ ನೋಡಿ, ನಾವು ಪ್ರಾರಂಭದಿಂದ ಹೋರಾಟ ಮಾಡಿದವರು. ನಾವು ಹೋರಾಟ ಮಾಡಿ ಈಗ 2 ವರ್ಷದಲ್ಲಿ ಜಿಲ್ಲೆಯ ಜನರಿಗೆ ಇವತ್ತು ಒಂದು ದಿವಸಕ್ಕೆ 1 ಲಕ್ಷ ರೂಪಾಯಿ ಲಾಭವಾಗುವಾಗ ಆ ರೀತಿ ಆಗಿದೆ. KA20ಗೆ ಸಂಪೂರ್ಣ ರಿಯಾಯಿತಿ ಕೊಡ್ತಾ ಇದ್ರು. ಈಗ ನೋಡಿ, ಜಿಲ್ಲಾಧಿಕಾರಿ ಅವರು ನಮ್ಮನ್ನು ಯಾವುದು ಸಭೆಗೆ ಕರೆದಿಲ್ಲ, ಯಾವ ಬಗ್ಗೆಯೂ ನಮ್ಮ ಹೋರಾಟ ಸಮಿತಿ ತಿಳಿಸಲಿಲ್ಲ. ನೋಡಿ, ಮೊನ್ನೆ ಮಂಗಳೂರು ಸಂಸದರು ನಳಿನ್ ಕುಮಾರ್ ಕಟೀಲ್ನವರು ಕೇಂದ್ರದಿಂದ ಆರೋವನ್ನು ಕರೆದುಕೊಂಡು ಬಂದಿದ್ದರು. ಕೇಂದ್ರ ಹೆದ್ದಾರಿಯ ಆರೋವನ್ನು ಕರೆದುಕೊಂಡು ಬಂದರು. ನಾವು ಶೇಖರೇಜ್ ಮಾಡಿ ನಮ್ಮ ಅಧ್ಯಕ್ಷರು ಬಹಳಷ್ಟು ಜನ ಅಲ್ಲಿ ಹೋಗಿ ಮೀಟಿಂಗ್ ಅಲ್ಲಿ ಕೂತ್ಕೊಂಡಿದ್ದೆ. ನಳಿನ್ ಕುಮಾರ್ ಕಟೀಲ್ ಅವರು ಮತ್ತು ಅವರು ಏನು ಹೇಳಿದ್ರು ಅಂತ ಹೇಳಿದ್ರೆ, ನೋಡಿ, ಡಿಸೆಂಬರ್ ಒಳಗೆ ಎಲ್ಲ ಕಾಮಗಾರಿಯನ್ನು ಸಂಪೂರ್ಣಗೊಳಿಸ್ತೇವೆ. ಒಂದು
ಎರಡು ಏನಂತೇಳಿ ಆಮೇಲೆ ಪ್ರತಿಯೊಂದು ಬ್ರಿಡ್ಜಿ ಸಿಂಗಲ್ ಬ್ರಿಡ್ಜ್ ಹಳೆ ಬ್ರಿಡ್ಜ್ ಇದೆಲ್ಲ ಆ ಬ್ರಿಡ್ಜ್ ಅನ್ನು ಮಾಡುವಂಥದ್ದು ನಾವು ಮಾಡಿಕೊಡ್ತೇವೆ. ಅಷ್ಟು ತನಕ ನಾವು ಯಾವುದೇ ಟೋಲನ್ನು ಸ್ಥಳೀಯರಿಗೆ ಆಗಲಿ ಎಲ್ಲ ಜಿಲ್ಲೆಯವರಿಗೆ ಜಿಲ್ಲೆಯವರಿಗೆ ನಾವು ಟೋಲನ್ನು ಉಸುಲಿ ಮಾಡುವುದಿಲ್ಲ ಅಂತ ಹೇಳಿದ್ರು ಅವರು. ಆಮೇಲೆ ಇದು ಒಂದು 2 ತಿಂಗಳಾಯ್ತು. 2 ತಿಂಗಳ ಹಿಂದೆ 2 ತಿಂಗಳ ಟೋಲ್ ಗೇಟ್ ಸಂಗ್ರಹ ಮಾಡ್ತಾ ಇದ್ದಾರೆ ಇವರು. ಅಲ್ಲ, ಸ್ಥಳೀಯರಿಗೆ ಮಾಡುವುದಿಲ್ಲ, ಇಷ್ಟವರೆಗೆ ಮಾಡಿಲ್ಲ, ಇವತ್ತು ಪ್ರಾರಂಭ ಮಾಡಿದ್ದಾರೆ. ನೋಡಿ, ನಾವು ಅವರ ಮೇಲೆ ಭರವಸೆ ಇಟ್ಟಿದ್ದೆವು. ಮತ್ತೆ ಜಿಲ್ಲಾಧಿಕಾರಿ ಅವರೊಂದು ಮೀಟಿಂಗ್ ಮೊನ್ನೆ ಒಂದು ಕರೆದ್ರು, ನಮಗೇನು ಯಾವುದೇ ನಮ್ಮ ಗಮನಕ್ಕೆ ಬಂದಿಲ್ಲ, ನಾವಂತೂ ಮೀಟಿಂಗಿಗೆ ಹೋಗ್ಲೂ ಇಲ್ಲ, ನಮ್ಮ ಕರೆದಿಲ್ಲ ಅವರು. ಆಮೇಲೆ ನೋಡಿ, ಹೇಳಿದ ಒಂದು 4 ದಿವಸ ಮೇಲೆ ಒಂದು ಟೆಂಡರ್ ಮಾಡಿದ್ರು ಸುರತ್ಕಲ್ ಟೋಲಿಗೆ. ಅದನ್ನು ಒಂದೇ ತಿಂಗಳಲ್ಲಿ ಬಂದ್ ಮಾಡ್ತೇನೆ ಅಂತ ಇದೇ ನಮ್ಮ ಸಂಸದರು ಮತ್ತು ಡೆಲ್ಲಿಯಿಂದ ಅವ್ರ ಫೋನ್ ನಂಬರ್ ಸಮೇತ ಕೊಟ್ಟಿದ್ದಾರೆ ನಮಗೆ. ನಾವು ಅವರ ಮೇಲೆ ಭರವಸೆ ಇಟ್ಟಿದ್ದೇವೆ, ನಾವು ಹೋರಾಟ ಮಾಡಿದ್ದೇವೆ, ನಾವು ಹೋರಾಟದಲ್ಲಿ ನಾವು ನಮ್ಮ ಜನರಿಗೆ ನಮಗೆ ಲಾಭ ಸಿಕ್ಕಿದೆ. ಆದರೂ ಇವತ್ತೇನು ನಾವು ಹೋರಾಟ ಮಾಡಿದ್ದೇವೆ, ಇವತ್ತು ಬೆಳಿಗ್ಗೆ ಜನರಿಗೆ ಏನಾಗಿದೆ, 26ಕ್ಕೆ ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದ್ದಾರೆ. ಜನರಿಗೆ ಗೊತ್ತಾಗಬೇಕಲ್ಲ, ಆ ರೀತಿಯಲ್ಲಿ ಜಿಲ್ಲೆಯ ಜನರು ಎಲ್ಲರೂ ನಮ್ಮೊಟ್ಟಿಗೆ ಇದ್ದಾರೆ. ಜನರಿಗೆ ಆಗುವಂತ ತೊಂದರೆಗೆ ಜನರೆಲ್ಲರೂ ಬರ್ತಾರೆ. ನಾವು ಮುಂದಿನ ದಿವಸದಲ್ಲಿ ಬಹಳಷ್ಟು ಉಗ್ರ ರೀತಿಯಲ್ಲಿ ಹೋರಾಟ ಮಾಡುವಂತ ಒಂದು ಇದು ಮಾಡಿದೆ. ಖಂಡಿತ ಅದು ಅವಶ್ಯಕತೆ ಇದೆ ಅಂತ ಅನ್ನುವಂಥದ್ದು ಶೇಖರ್ ಯಜಮಾಡಿ ಅವರೇ. ಅಂದ್ರೆ ಹೋರಾಟ ಆಕ್ಚುಲಿ ತೀವ್ರಗೊಳ್ಳಬೇಕಾದಂತ ಇವತ್ತು ಅವಶ್ಯಕತೆ ಇದೆ ಅಂತ ಕಾಣ್ತಾ ಇದೆ. ಈ ಸಮಸ್ಯೆಗಳನ್ನು ನೋಡ್ತಾ ಇರ್ಬೇಕಾದ್ರೆ ಆದ್ರೆ ಒಂದು ಸ್ವಲ್ಪ ಪರಿಹಾರ ಆಗಿದೆ ಅಂತ ಅಂತ ಈಗ ನಾವು ನನ್ನ ತಿಳುವಳಿಕೆ ಪ್ರಕಾರ ಈ ರಾಷ್ಟ್ರೀಯ ಹೆದ್ದಾರಿಯ ಈ ಹೋರಾಟ, ಈ ಸಮಸ್ಯೆ 1 ದಶಕ ಕಾಲದಿಂದ ಬಂದಿದೆ. 2009ರಿಂದ ಇವತ್ತು 2018 ಅಲ್ಲಿಂದ ಮುಂದುವರೆದಿದೆ. ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಯಾವುದೇ ಆದ ಒಂದು ಸಮರ್ಪಕವಾದ ಕಾಮಗಾರಿ ನಿರ್ವಹಿಸಿಲ್ಲ. ಇದಕ್ಕೆಲ್ಲ ಯಾರು ಕಾರಣ ಅಂತೇಳಿ ನಾವು ಪ್ರಶ್ನೆ ಮಾಡಬೇಕು ಇವತ್ತು. ಆದರೂ ಕೂಡ ಈ 2009ರಿಂದ 2012 2013ರಲ್ಲಿ ಕಾಮಗಾರಿಯನ್ನು ಪೂರ್ತಿಗೊಳಿಸಿಬಿಟ್ಟು ಸಾರ್ವಜನಿಕರ ಹಿತಾಸಕ್ತಿಗೆ ಬಿಡಬೇಕಿತ್ತು ಇವರು, ಅದನ್ನು ಬಿಟ್ಟಿಲ್ಲ. ಈಗ 2018 ಆದರೂ ಕೂಡ ಇವತ್ತು 60% ಕಾಮಗಾರಿ ಕೂಡ ಪೂರೈಸಿಲ್ಲ. ಹಾಗಾದ್ರೆ ಇದನ್ನು ಯಾರ ಹತ್ರ ಪ್ರಶ್ನೆ ಮಾಡೋದು? ಅನೇಕ ಸಭೆಗಳಾಗಿವೆ, ಅಲ್ಲಿ ಚರ್ಚೆ ಆಗಿದೆ, ಹೋರಾಟ ಸಮಿತಿಯವರು ಕೂರಿಕೊಂಡು ಚರ್ಚೆ ಆಗಿದೆ, ಜನಪ್ರತಿನಿಧಿಗಳಿದ್ರು. ಆದರೆ ಇವರನ್ನು ಕೇಳುವವರು ಯಾರಂತ. ಈಗ ಯಾವುದೇ ಒಂದು ಕಂಪನಿಗೆ ಒಂದು ಸರ್ಕಾರ ಗುತ್ತಿಗೆ ಕೊಟ್ಟ ಮೇಲೆ ಅವರು ಆ ನಿಗದಿತ ಸಮಯದಲ್ಲಿ ಒಂದು ಕಾಮಗಾರಿಯನ್ನು ಪೂರೈಸದಿಲ್ಲದೆ ಇದ್ದರೆ ಅವರ ಮೇಲೆ ಸರ್ಕಾರ ದಂಡ ವಿಧಿಸಬೇಕು. ಆಕ್ಚುಲಿ ಯಾವುದೇ ಕೆಲಸಗಳು ಆಗದೇ ಇರುವಂತಹ ಸಂದರ್ಭದಲ್ಲೇ ಅವರು ಟೋಲ್ ಗೇಟ್ ಅನ್ನು ಸ್ಟಾರ್ಟ್ ಮಾಡಿದ್ರು. ಯಜಮಾಡಿ ಮೊದಲು ಟೋಲ್ ಗೇಟ್ ಸ್ಟಾರ್ಟ್ ಮಾಡಿರುವಂತದ್ದು ಇನ್ನು ಪಡುಬಿದ್ರಿಯಲ್ಲಿ ಆಗಿರ್ಲಿಲ್ಲ. ಇನ್ನು ಹಲವಾರು ಕಡೆಗಳಲ್ಲಿ ಕೆಲಸ ಪೂರ್ತಿಗೊಂಡಿರಲಿಲ್ಲ. ಆಗ್ಲೇ ಅವರು ಟೋಲ್ ಗೇಟ್ ಮಾಡಿದ್ದಾರೆ. ಬೆಂಗಳೂರಿಗೆ ಒಂದು ಮೀಟಿಂಗ್ ಕರೆದಿದ್ರು. ಆ ಮೀಟಿಂಗ್ ಅಲ್ಲೂ ಕೂಡ ಬಹಳ ಕಡನತುಂಟವಾಗಿ ಅಲ್ಲಿ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳು ಎಲ್ಲ ಹೇಳಿದ್ದಾರೆ, ಇಲ್ಲ ನೀವು ಕಲೆಕ್ಟ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಮತ್ತೆ ಯಾರಿಗೂ ಕೇಳದೆ ಅವರು ಟೋಲ್ ಗೇಟ್ ಅನ್ನ ಆಗ್ಲೂ ಕೂಡ ಹೋರಾಟ ನಡೆದಿದೆ. ಅಂದ್ರೆ ಹೋರಾಟಕ್ಕೆ ಬೆಲೆ ಇಲ್ಲದೆ ಮತ್ತು ಯಾವುದೇ ಕಾಮಗಾರಿಯನ್ನು ಮಾಡದೆ ನಾವು ಈ ಹಿಂದೆ ಕೂಡ ಅನೇಕ ಬಾರಿ ಮಾಧ್ಯಮದ ಮೂಲಕ ಇದನ್ನು ಸಾರ್ವಜನಿಕರಿಗೆ ತಿಳಿಸ್ತೇವೆ. ಎಷ್ಟು ಜೀವ ಹಾನಿ ಆಯ್ತು ನೋಡಿ. ಸಾಧಾರಣ ಒಂದು 2,000ಕ್ಕೆ ಹತ್ರ 2,000 ಮಂದಿ ತಮ್ಮ ಅಮೂಲ್ಯ ಜೀವಗಳನ್ನು ಕಳ್ಕೊಂಡಿದ್ದಾರೆ. ಸುಮಾರು ಒಂದು 5,000 ಮಂದಿ ಅಪಘಾತದಲ್ಲಿ ತುತ್ತಾಗಿ ಇವತ್ತು ತಮ್ಮ ಬದುಕನ್ನು ಕಳ್ಕೊಂಡಿದ್ದಾರೆ. ಅವರ ಸಂಸಾರ ಬೀದಿಗೆ ಬಂದಿದೆ. ಇಂಥ ಪರಿಸ್ಥಿತಿಯಲ್ಲಿ ಇದನ್ನು ಯಾರಿಗೆ ಕೇಳಬೇಕು? ಯಾವುದೇ ಒಂದು ಸರ್ಕಾರ ನಿಗದಿತ ಸಮಯದಲ್ಲಿ ಒಂದು ಕಾಮಗಾರಿಯನ್ನು ಪೂರೈಸಬೇಕಂತೇಳಿ ಒಂದು ಷರತ್ತಿರುತ್ತೆ. ಆ ಷರತ್ತಿನ ಪ್ರಕಾರ ಅವರು ಪೂರೈಸದಿಲ್ಲದಿದ್ರೆ ಅವರನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು ಮತ್ತು ಅವರಿಗೆ ದಂಡ ವಿಧಿಸಬೇಕು. ಇದೆಲ್ಲ ಇದರಲ್ಲಿ ಉಂಟು, ಒಂದು ವ್ಯವಸ್ಥೆ ಕಾನೂನಿನ ಚೌಕಟ್ಟಿನಲ್ಲಿ ಉಂಟು. ಅದನ್ನ ಬಿಟ್ಟು ಇವತ್ತು ನಮ್ಮ ಉದ್ದೇಶ ಒಂದೇ, ಅರೆಬರೆ ಕಾಮಗಾರಿಯನ್ನು ಮಾಡೋದ್ರ ಮೂಲಕ ಇವತ್ತು ನಾವು ಸಾರ್ವಜನಿಕರಿಂದ ಟೋಲ್ ವಸೂಲು ಮಾಡುವುದು ಒಂದೇ ಉದ್ದೇಶ ಅಂತ ಹೇಳಿದ್ರೆ ಅದು ನ್ಯಾಯಸಮ್ಮತವಾದ ವಿಚಾರ ಅಲ್ಲ. ಅವರು ಪೂರ್ಣ ಪ್ರಮಾಣದ ಕಾಮಗಾರಿಯನ್ನು ನಿರ್ವಹಿಸಬೇಕು, ಅದನ್ನ ಬಿಟ್ಟು ಟೋಲ್ ಸಂಗ್ರಹ ಮಾಡ್ತಾ ಇದ್ದಾರೆ. ಈ ತನ್ಮಧ್ಯೆ ಅನೇಕ ಸಭೆಗಳಾದಾಗ ಇಲ್ಲಿ ಚರ್ಚೆ ಆಗಿತ್ತು, ಕೊನೆ ಪಕ್ಷ 2 ಉಭಯ ಜಿಲ್ಲೆಯವರಿಗೆ K19 ಮತ್ತು 20ಗೆ ಅವರಿಗೆ ವಿನಾಯಿತಿ ಕೊಡ್ಬೇಕಂತೇಳಿ ಚರ್ಚೆ ಆಗಿತ್ತು. ಅದನ್ನು ಕೂಡ ಬೆಂಗಳೂರು ಸಭೆಯಲ್ಲಿ ಒಪ್ಕೊಂಡಿದ್ದಾರೆ, ಉಡುಪಿ ಮಂಗಳೂರು ಸಭೆಯಲ್ಲಿ ಕೂಡ ಒಪ್ಕೊಂಡಿದ್ದಾರೆ. ಇದು ಏಕಾಏಕಿ ಈಗ ಈ ನವಯುಗ ಕಂಪನಿಯವರು ಉಡುಪಿ ಜಿಲ್ಲಾಧಿಕಾರಿಯವರು ಮತ್ತು ಉಡುಪಿ ಪೊಲೀಸ್ ವರಿಷ್ಠಾಧಿಕಾರಿಯವರ ಮೇಲೆ ಸರ್ಕಾರಕ್ಕೆ ಒತ್ತಡ ಹಾಕಿದ್ದಾರೆ. ಅಲ್ಲಿ ನಮಗೆ ಸಂಗ್ರಹ ಆಗ್ತಾ ಇಲ್ಲ, ದುಡ್ಡು ಸಂಗ್ರಹ ಆಗ್ತಾ ಇಲ್ಲ, ಹಾಗಾಗಿ ನಾವು ಬ್ಯಾಂಕಲ್ಲಿ ಸಾಲ ಮಾಡಿದ್ದೇವೆ, ಅದಕ್ಕೆ ಆರ್ಬಿಟ್ರೇಷನ್ಗೆ ಹೈಕೋರ್ಟ್ಗೆ ಇವರನ್ನ ಹೊಣೆ ಮಾಡುವಂತ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿದ್ದಾರೆ. ಉಡುಪಿ ಜಿಲ್ಲಾಧಿಕಾರಿಯವರು ಮತ್ತು ಪೊಲೀಸ್ ಅಧಿಕಾರಿಯವರು. ಹೌದು, ಅದು ಒಂದು 2-3 ತಿಂಗಳ ಹಿಂದಿನ ಸಭೆಯಲ್ಲಿ ಕೂಡ ಚರ್ಚೆ ಆಗಿತ್ತು. ನಾವು ಜಿಲ್ಲಾಡಳಿತಕ್ಕೆ ನಾವು ಭರವಸೆ ಕೊಟ್ಟಿದ್ದೇವೆ. ಯಾಕಂದ್ರೆ ನಿಮ್ಮ ಪರವಾಗಿ ಜನರಿದ್ದಾರೆ, ನೀವು ಜನರು ಒಂದು ಆಪತ್ತಿನಲ್ಲಿರುವಾಗ ನೀವು ಜನರ ಪರವಾಗಿರ್ಬೇಕು, ಅವರನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಅಂತೇಳಿ. ಮತ್ತೆ ಕಳೆದ ವಾರದಲ್ಲಿ ಮತ್ತೆ ಆ ಪ್ರಕ್ರಿಯೆ ಪ್ರಾರಂಭ ಆಯಿತು.
ಹಾಗಾಗಿ ಜಿಲ್ಲಾಧಿಕಾರಿಯವರು ಅಸಹಾಯಕರಾಗಿದ್ದಾರೆ. ಅವರು ನೇರವಾಗಿ ಇವತ್ತು ಭದ್ರತೆ ಕೊಟ್ಟಿದ್ದಾರೆ. ಇವತ್ತಿನ ದಿನದಿಂದ ಮತ್ತೆ 20 ಮತ್ತು 19ಕ್ಕೆ ಟೋಲ್ ಸಂಗ್ರಹಕ್ಕೆ ಆದೇಶ ಮಾಡಿದ್ದಾರೆ. ಪೊಲೀಸ್ ಭದ್ರತೆ ಕೊಟ್ಟಿದ್ದಾರೆ. ಇವತ್ತು ಕನಿಷ್ಠ ಪಕ್ಷ ಒಂದು 200-300 ಮಂದಿ ಪೊಲೀಸರು ವ್ಯಾನ್ ಎಲ್ಲ ಬಂದಿದ್ದಾರೆ ಅಲ್ಲಿ. ಹಾಗಾಗಿ ಮೊನ್ನೆ ದಿನ ಈ ಸಾರ್ವಜನಿಕರ ಒಂದು ಅಹವಾಲನ್ನ ಸ್ವೀಕಾರ ಮಾಡಲಿಕ್ಕೆ ಮತ್ತು ಜನರನ್ನ ಸಾಂತ್ವನ ಮಾಡಲಿಕ್ಕಾಗಿ ಪೊಲೀಸರೆಲ್ಲ ಬಂದಿದ್ರು. ಆದರೆ ನಾವು ಪ್ರತಿಕ್ರಿಯೆ ಕೊಟ್ಟಿದ್ದೇವೆ. ಯಾಕಂದ್ರೆ ಇವತ್ತು ನಾವು ಸಾಂಕೇತಿಕ ಪ್ರತಿಭಟನೆ ಮಾಡ್ತೇವೆ, ಆದ್ರೆ ಇದಕ್ಕೆ ಉತ್ತರ ಕೊಡಬೇಕು. ನನ್ನ ಪ್ರಕಾರ ಇವತ್ತು ನಾವು ಸಾರ್ವಜನಿಕರು ಹೋಗಿ ಇದನ್ನು ಕಾನೂನಿನ ಚೌಕಟ್ಟಿನಲ್ಲಿ ಸಂಸತ್ತಲ್ಲಿ ಮತ್ತು ಇದು ಶಾಸನ ಸಭೆಯಲ್ಲಿ ಮಾತಾಡ್ಲಿಕ್ಕೆ ಆಗುದಿಲ್ಲ. ಇದನ್ನು ಯಾರು ಪ್ರಶ್ನೆ ಮಾಡಬೇಕು? ನಮ್ಮನ್ನ ಪ್ರತಿನಿಧಿಸ್ತಕ್ಕಂಥ ಶಾಸಕರು ಇರ್ಬೋದು, ಮಂತ್ರಿಗಳಿರ್ಬೋದು. ಅದ್ರ ಬಗ್ಗೆ ಮಾತಾಡಬೇಕು. ಶೇಖರ್ ಹೈಚ್ಮಡಿ ಅವರು ಒಂದು ಸಣ್ಣ ವಿರಾಮ ತೆಗೆದುಕೊಂಡು ಬ್ರೇಕ್ನ ಬಳಿಕ ಮತ್ತೆ ಈ ಸಂವಾದ ಮುಂದುವರೆಯುತ್ತದೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇವತ್ತು ಟೋಲ್ ಅಂದ್ರೆ ಲೋಕಲ್ ಜನರಿಗೆ ಟೋಲ್ ಅನ್ನುವಂಥ ಸಮಸ್ಯೆ ಇನ್ನು ಮುಂದೆ ಬರ್ತದೆ. ಎಲ್ಲೆಲ್ಲೆಲ್ಲ ನೀವು ರಾಷ್ಟ್ರೀಯ ಹೆದ್ದಾರಿಗೆ ತಾಗಿಕೊಂಡು ರಸ್ತೆಯನ್ನು ಬಳಸಿಕೊಂಡು ನೀವು ಒಳಗೆ ಹೋಗ್ತಾರೋ, ಅದು ಉಭಯ ಜಿಲ್ಲೆಗಳಲ್ಲಿ ಎಲ್ಲಾ ರಸ್ತೆಗಳು ಕೂಡ ಹಾಗೆ ರಾಷ್ಟ್ರೀಯ ಹೆದ್ದಾರಿಯಿಂದ ಒಳಗೆ ಹೋಗುವಂಥದ್ದು. ಇನ್ನು ಎಲ್ಲಾ ಕಡೆಯಲ್ಲೂ ಕೂಡ ಟೋಲ್ ಗೇಟ್ ಬರ್ತದೆ. ಎಲ್ಲಾ ಕಡೆಯಲ್ಲೂ ಕೂಡ ಹೈವೇ ಒಳಗೆ ಹೋಗುವಾಗ ಹಣ ಕೊಟ್ಟು ನೀವು ನಿಮ್ಮ ಮನೆಗಳಿಗೆ ಹೋಗಬೇಕು ಅಂತ ಒಂದು ಸಮಸ್ಯೆ ಬರ್ತದೆ. ಈಗ ಅದು ಹೆಜಮಾಡಿಯಲ್ಲಿ ಆರಂಭ ಆಗಿದೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಸರಿ, ಈಗ ಒಂದು ನಮ್ಮ ಸರ್ಕಾರ ರೋಡ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತದೆ. ರೋಡ್ ಟ್ಯಾಕ್ಸ್ ಯಾಕೆ ಕೊಡುದು? ರಸ್ತೆಗಳನ್ನ ನಾನು ಮಾಡಿ ಕೊಡ್ತೇನೆ, ನನ್ನ ರಸ್ತೆಯಲ್ಲಿ ನೀನು ಹೋಗ್ತಾ ಇದೀಯಾ ಅಂತ. ಓಕೆ, ಸರಿ, ಅದಕ್ಕೋಸ್ಕರ ನಾನು ಕೊಡ್ತೇನೆ. ಇಲ್ಲ, ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇವರು. ಹಣ ಇಲ್ಲ, ಅದಕ್ಕೋಸ್ಕರ ಖಾಸಗಿ ಕಂಪನಿಗಳು ಯಾರಿದ್ದಾರೆ ಅವರು ರಸ್ತೆ ಮಾಡಿ ಕೊಡ್ತಾರೆ, ಅವರಿಗೆ ನೀವು ಟೋಲ್ ಕೊಡ್ಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ರಸ್ತೆಯ ಜವಾಬ್ದಾರಿ ನೋಡುವವರು ಯಾರು? ನಾವು ಯಾರಿಗೆ ಹಣ ಕೊಡುದು? ಸರ್ಕಾರಕ್ಕೂ ಕೊಡುದು ಅಥವಾ ಕಂಪನಿಗೂ ಕೊಡುದು? ಈಗ ಯಾವುದೇ ಕಾರಣಕ್ಕೂ ಒಂದು ವಾಹನ ರಸ್ತೆಗೆ ಇಳಿಬೇಕಾದ್ರೆ ಎಲ್ಲ ವಿಧದ ಟ್ಯಾಕ್ಸ್ ಅನ್ನ ಪಾವತಿ ಮಾಡಿರ್ತದೆ. ಅದರ ಮೇಲೆ ಇವತ್ತು ಸರ್ಕಾರ ಒಂದು ಯೋಜನೆಯನ್ನ ಕೈಗೊಂಡಿದೆ. ಯಾಕಂತ ಹೇಳಿದ್ರೆ ಖಾಸಗಿ ಕಂಪನಿಗೆ ಇಂಥ ರಸ್ತೆಗಳನ್ನ ನಿರ್ಮಾಣ ಮಾಡುದು ಮತ್ತು ಅದನ್ನ ನಿರ್ವಹಣೆ ಮಾಡುದು, ಈ ಗುತ್ತಿಗೆಯನ್ನು ಕೊಟ್ಟು ಅದಕ್ಕೆ ಎಷ್ಟು ಒಂದು 20 ವರ್ಷ 25 ವರ್ಷ ಅದರ ಹಣವನ್ನು ಸಂಗ್ರಹ ಮಾಡುದು, ಅದು ಇಡೀ ದೇಶದಲ್ಲಿ ನಡೀತಾ ಉಂಟು. ಈಗ ಅದನ್ನ ನಾವೆಲ್ಲ ವಿರೋಧ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೂ ಕೂಡ ಇಂಥ ಪರಿಸ್ಥಿತಿಯಲ್ಲಿ ಇಂಥ ದುಬಾರಿ ಹಣವನ್ನ ಮತ್ತೆ ವಾಹನದ ಮೇಲೆ ಮತ್ತೆ ವಸೂಲು ಮಾಡುವಂತದ್ದು ಇದೊಂದು ಸರ್ಕಾರದ ಮತ್ತು ಈ ಕಂಪನಿಯವರದ್ದು ಹಗಲು ಧೋರಣೆ. ಇದು ಇವರು ಟೈಅಪ್ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಕಂಪನಿಯವರು ಸರ್ಕಾರದ ಪ್ರತಿನಿಧಿಗಳಿಗೆ ಕೊಡ್ತಾರೆ, ಅವರಿಂದ ಇವರಿಗೆ ಲಾಭ ಆಗ್ತದೆ, ಇವರಿಂದ ಅವರಿಗೆ ಲಾಭ ಆಗ್ತದೆ. ನಷ್ಟ ಆಗುದು ಯಾರು? ಸಾರ್ವಜನಿಕರಿಗೆ ನಷ್ಟ ಆಗ್ತದೆ. ಸಾರ್ವಜನಿಕರಿಗೆ ನಷ್ಟ ಆದ್ರೂ ಕೂಡ ಇವತ್ತೊಂದು ಉತ್ತಮ ರೀತಿಯ ರಸ್ತೆಗಳ ನಿರ್ಮಾಣ ಕೊಡ್ಲಿಕ್ಕೆ ಅವರಿಂದ ಸಾಧ್ಯ ಆಗ್ಲಿಲ್ಲ. ನಾವು ಇವತ್ತು ನೋಡ್ತಾ ಇದ್ದೇವೆ, 10 ವರ್ಷಗಳಲ್ಲಿ ಇವತ್ತು ಕಾಮಗಾರಿಯನ್ನು ಪೂರೈಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಬೀದಿ ದೀಪ ಇಲ್ಲ ಮತ್ತು ಸರ್ವಿಸ್ ರಸ್ತೆ ಇಲ್ಲ. ಜನ ಅಪಘಾತದಲ್ಲಿ ಸಾಯ್ತಾ ಇದ್ದಾರೆ. ರಸ್ತೆಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೊಂಡಗಳುಂಟು. ಅಂತೂ ದ್ವಿಚಕ್ರ ವಾಹನಗಳಂತ ಹೋಗುದೇ ದುಸ್ಸಾಹಸ ಅಂತ ಹೇಳ್ಬೇಕು. ಇಂಥ ಪರಿಸ್ಥಿತಿಯಲ್ಲಿ ಇದನ್ನು ನಿಭಾಯಿಸುವವರು ಯಾರಂತ ಇವತ್ತು ನಾವೇ ಪ್ರಶ್ನೆ ಮಾಡಬೇಕಾಗಿದೆ. ನಾವು ಬುದ್ಧಿವಂತ ಜನರಾದ್ರೂ ಕೂಡ ನಾವು ಇವತ್ತು ಬೀದಿಗೆ ಬಂದು ಇದನ್ನ ಪ್ರಶ್ನೆ ಮಾಡುವ ಸ್ಥಿತಿಯಲ್ಲಿ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದ್ರೆ, ನಾವು ಬೀದಿಗೆ ಬಂದು ನೀವು ಒಂದು ಪ್ರಶ್ನೆ ಮಾಡೋ ಸಂದರ್ಭದಲ್ಲಿ ಇನ್ನೇನೋ ಇಶ್ಯೂಗಳು ನಿಲ್ತದೆ, ಆಗ ಇದು ಗೌಣ ಆಗ್ತದೆ ನಿಮ್ಮ ಜೊತೆ. ಮತ್ತೆ ಜನರು ಸೆಪ್ಟೆಂಬರ್ ಏನು ಇಶ್ಯೂಸ್ ಆಯ್ತು ನೋಡಿ, ನೀವೆಲ್ಲ ಇಲ್ಲಿ ಬರ್ಬೇಕಾದ ಜನ ಎಲ್ಲ ಅಲ್ಲಿ ಹೋಗಿರ್ತಾರೆ. ಸಾವಿರ ಸಂಖ್ಯೆ. ನಾವು ಕಳೆದ ಸರ್ತಿ ಎಲ್ಲ 4 ಟೋಲ್ಗಳಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ. ರಾಷ್ಟ್ರೀಯ ಹೆದ್ದಾರಿಯ ಸಮರ್ಪಕ ನಿರ್ವಹಣೆ ಮಾಡಬೇಕು ಮತ್ತು ಆದಷ್ಟು ಶೀಘ್ರದಲ್ಲಿ ಕಾಮಗಾರಿಯನ್ನು ಪೂರೈಸಬೇಕಂತೇಳಿ ಮಾಡಿದ ಕೂಡಲೇ ನಮಗೆ ನಮ್ಮ ಮಂಗಳೂರು ಸಂಸದರು ಫೋನ್ ಮಾಡಿದ್ರು. ಅವಾಗ ನಾನು ಆದಷ್ಟು ಶೀಘ್ರದಲ್ಲಿ ದಿಲ್ಲಿಯಿಂದ ಅಧಿಕಾರಿಗಳನ್ನು ತರಿಸ್ತೇನೆ, ಸಭೆಯನ್ನು ಮಾಡಿಸ್ತೇನೆ ಅಂತೇಳಿ. ಸೆಪ್ಟೆಂಬರ್ 24ನೇ ತಾರೀಕಿಗೆ ಮಂಗಳೂರಲ್ಲಿ ಸಭೆ ನಿರ್ಣಯ ಆಯಿತು. ನಾವು 4 ಗಂಟೆಗೆ ಹೋಗಿದ್ದೇವೆ. ಅಲ್ಲಿ ಸಂಸದರು ಬರುವಾಗ ತಡ ಆಗಿಬಿಟ್ಟು ಮತ್ತೆ 7:30 ಗಂಟೆಗೆ ಸಭೆ ಶುರುವಾಗ್ಬಿಟ್ಟು ಚರ್ಚೆ ಆಯಿತು. ಬಹಳಷ್ಟು ಈ ರಾಷ್ಟ್ರೀಯ ಹೆದ್ದಾರಿ ಎಲ್ಲ ಸಮಸ್ಯೆಗಳ ಚರ್ಚೆ ಆಯಿತು. ಡಿಸೆಂಬರ್ ಒಳಗೆ ನಾವು ಎಲ್ಲವನ್ನು ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಅದನ್ನು ಬಿಟ್ಕೊಡ್ತೇವೆ ಅಂತ ಹೇಳಿದ್ದಾರೆ. ಮತ್ತು ಸುರತ್ಕಲ್ ಟೋಲ್ ಗೇಟ್ ಬಗ್ಗೆ ಚರ್ಚೆ ಆಯಿತು. ಅದು ಯಾವುದೇ ಕಾರಣಕ್ಕೆ ಅದನ್ನು ಮುಂದುವರಿಸುವ ಪ್ರಕ್ರಿಯೆ ಇಲ್ಲ, ಅದು 100ಕ್ಕೆ 100 ವಜಾ ಕೊಡ್ತದೆ ಅಂತ ಹೇಳಿ ಸಂಸದರು ಹೇಳಿದ್ರು ಮತ್ತು ದಿಲ್ಲಿಯಿಂದ ಬಂದ ಅಧಿಕಾರಿಗಳು ಹೇಳಿದ್ರು. ಅದೇ ಮುಂದಿನ ತಿಂಗಳಲ್ಲಿ 24ಕ್ಕೆ ದಿಲ್ಲಿಯಲ್ಲಿ ಅದು ಮರು ಟೆಂಡರ್ ಆಯಿತು. ಇದನ್ನು ನೋಡುವಾಗ ಮತ್ತೆ ಹೋರಾಟ ಪ್ರಾರಂಭ ಆಯಿತು. ನೀವು ಬಂದು ನಾವು ಹೀಗೆ ಮಾತಾಡುವ ಅಂತ ಮೊದಲೆಲ್ಲ ಚರ್ಚೆ ಮಾಡಿಕೊಂಡು ನಿಮಗೆ ಇಲ್ಲಿ ಹೀಗೆ ಒಂದು ಕೊಳ್ಳು ಭರವಸೆಯನ್ನ ಕೊಟ್ಟು ಬಿಡ್ತಾರೆ. ಸರ್ ಗುಲಾಮ್ ಅವರೇ, ಏನ್ ಹೇಳ್ತೀರಿ? ಅಂದ್ರೆ ನಾವು ಟ್ಯಾಕ್ಸ್ ಕೊಡ್ತೇವೆ, ಹಾಗಿದ್ರೆ ಒಂದು ಟ್ಯಾಕ್ಸ್ ನಿಲ್ಲಿಸ್ಬಿಡೋಣ ಅಥವಾ ಟೋಲ್ ನಿಲ್ಲಿಸ್ಬಿಡೋಣ, ಎರಡರಲ್ಲಿ ಒಂದು ಮಾಡಿ ಸರ್ಕಾರ. ಈಗ ನೋಡಿ, ದೇಶದಲ್ಲಿ ಎಲ್ಲಾ ಕಡೆ ಟೋಲ್ ಇದೆ.
ನಾವೀಗ ಮಹಾರಾಷ್ಟ್ರ ಹೋಗ್ತೇವೆ, ಗುಜರಾತ್ ಹೋಗ್ತೇವೆ, ಈ ಕಡೆ ಹೋಗೋ ನಾವು ಟೋಲ್ ಕಟ್ಗೆ ಹೋಗ್ತೇವೆ. ನೋಡಿ ಗುಜರಾತ್ ಅಲ್ಲಿ ಏನಿದೆ ಅಂದ್ರೆ ಅಲ್ಲಿ ಪ್ರೈವೇಟ್ ಗಾಡಿಗೆ ಯಾವುದಕ್ಕೂ ಟೋಲ್ ಕಟ್ಟಲಿಕ್ಕೆ ಇಲ್ಲ. ಅಲ್ಲಿ ಒಂದು ಸರ್ಕಾರ ಒಂದು ಕಾನೂನು ಮಾಡಿದೆ. ಅದು ಏನು ಈಗ ನಮ್ಮ ಏನ ಕರ್ನಾಟಕ ಹೈಕೋರ್ಟ್ ಅಲ್ಲಿ ಹಾಕಿದ್ದಾರೆ ಪ್ರೈವೇಟ್ ಗಾಡಿ ಅವರು. ಪ್ರೈವೇಟ್ ಗಾಡಿ ಅಂದ್ರೆ ನೋಡಿ ಒಂದೊಂದು ಗಾಡಿಗೆ ಒಂದೊಂದು ದೊಡ್ಡ ದೊಡ್ಡ ಗಾಡಿಗೆಲ್ಲ ಒಂದು 50 ಲಕ್ಷ ಗಾಡಿ ತಗೊಳ್ಳುವವರು ಅಥವಾ 15 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ತಾರೆ. ನಮ್ಮಂತ ಸಣ್ಣ ಗಾಡಿ ತಗೊಂಡವರು 1.5-2 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. ಅವ್ರು ಯಾವಾಗಲೂ ಒಮ್ಮೊಮ್ಮೆ ಹೋಗ್ತಾರೆ ಒಂದೊಂದು ಇದರಲ್ಲಿ. ಅದು ರಾಜ್ಯದಲ್ಲಿ ಅಂತದೊಂದು ತೆಗೆಯುವಂತದ್ದು ಒಂದು ಅವಕಾಶ ಇದೆ. ಅದನ್ನು ಈ ನಮ್ಮ ಜನಪ್ರತಿನಿಧಿಗಳೇ ಮಾಡ್ಬೇಕಲ್ಲ. ಅದು ಯಾವುದು ಏನಿದೆ ಅದನ್ನು ಮಾಡ್ಬೇಕು. ಇಷ್ಟರವರೆಗೆ ಯಾಕೆ ಮಾಡಿಲ್ಲ? ನಾವು ಇಷ್ಟು ಟ್ಯಾಕ್ಸ್ ಕಟ್ಟಿ ಈ ರೋಡಲ್ಲಿ ಹೋಗಿ ಏನು ಪ್ರಯೋಜನ ಉಂಟು ಹೇಳಿ? ಇದು ಒಂದು ಏನಾಗಿದೆ ಅಂತ ಹೇಳಿದ್ರೆ ಇದೊಂದು ಈ ಸರ್ಕಾರ ಮಾಡಿದಂತ ಒಂದು ಈ ಕಾಂಟ್ರಾಕ್ಟ್ ಕೊಡ್ತಾರಲ್ಲ ಕಂಪನಿಯವರಿಗೆ, ಇದೊಂದು ದಂಧೆ. ಬ್ಯಾಂಕಿಂದ ಲೋನ್ ತೆಗೆದುಕೊಡುವುದು ಒಂದು ಕಂಪನಿಗೆ, ಅವರು ಮಾಡೋದು, ಆಮೇಲೆ ಅವರು ದುಡ್ಡು ಬ್ಯಾಂಕಿಗೆ ಕಟ್ಟುದು, ಲೋನ್ ಕಟ್ಟುದು. ಯಾವುದು ಯಾರಿಗೆ ಈಗ ಪ್ರಾಜೆಕ್ಟ್ ಆಯ್ತು, ಆ ಮಿನಿಸ್ಟರ್ ಕೇಂದ್ರ ಸಚಿವರು ಇಲ್ಲಾದ್ರೆ ಯಾವ್ದು ಒಂದು ಪ್ರಾಜೆಕ್ಟ್ ಕೊಟ್ರೆ, 1,000 ಕೋಟಿ ಪ್ರಾಜೆಕ್ಟ್ ಕೊಟ್ರೆ 1,500 ಲೋನ್ ಕೊಡ್ತಾರೆ. ಅಂಥದ್ದೇ ಅಂತ ಈ ದೇಶದಲ್ಲಿ ನಡೆಯುವುದು. ಕಡೆಗೆ ನಮ್ಮಂತವರಿಗೆ ಉಸುಲಿ ಮಾಡಿ ಬ್ಯಾಂಕಿಗೆ ಕಟ್ಟುವಂತ ಕೆಲಸ ಮಾಡೋದು. ಓಕೆ ಸುರೇಶ್, ಮುಂದೆ ಏನು ಅಂದ್ರೆ ಇಲ್ಲಿ ಒಂದು ಸಮಸ್ಯೆ ಉಂಟಾಯಿತು, ಮುಂದೆ ಮತ್ತೊಂದು ಕಡೆ ಬರ್ಲಿಕ್ಕಿಲ್ಲ ಅಂತ ನಾವು ಕಾರ್ಕಳ ಇಶ್ಯೂ ಬಗ್ಗೆ ಕೂಡ ಮಾತಾಡಿದ್ದೀವಿ. ಈಗಾಗಲೇ ಪ್ರತಿಭಟನೆ ನಡೆದಿದ್ದಾರೆ. ಸಂಬಂಧಪಟ್ಟ ಹಾಗೆ ಅಲ್ಲಿ ಇಲಾಖೆ ಏನು ಹೇಳಿದೆ? ಈಗ ಏನಾದ್ರೂ ಸಮಸ್ಯೆ ಬಗೆಹರುವಂತ ಮಟ್ಟಿಗೆ ಬರಬಹುದ ಸಾಧ್ಯತೆಗಳಿವೆಯಾ, ಅಥವಾ ಮತ್ತೆ ಇದು ಯಥಾಸ್ಥಿತಿಯಲ್ಲಿ ಇರುತ್ತದಾ ಅಂತ ಅಂದ್ರೆ? ಯಾಕಂದ್ರೆ ಸರ್ ಇಲ್ಲಿ ಒಂದು ಮತ್ತೊಂದು ನಾವು ಗಮನಿಸಿ, ಇದು ಹೋರಾಟ ಸಮಿತಿಯವರು ಇದ್ದಾರೆ, ಅವರ ಎದುರಿಗೆ ನಾನು ಹೇಳಬೇಕು. ಯಾಕಂದ್ರೆ ಇವರ ಒತ್ತಾಯ ಕೂಡ ಅದೇ ಟೋಲ್. ಯಾಕೆಂದ್ರೆ ಟೋಲ್ ಸಂಗ್ರಹ ಮಾಡುವುದಕ್ಕೆ ಮುಂಚೆ ನೀವೆಲ್ಲ ರಸ್ತೆಗಳನ್ನಾಗ್ಲಿ ನೀವು ಏನೆಲ್ಲ ಮೂಲಭೂತ ಸೌಕರ್ಯಗಳು ಕೊಡಬೇಕು, ನೀವು ಅದನ್ನೆಲ್ಲ ಸರಿ ಮಾಡಿಕೊಂಡು ಆಮೇಲೆ ನೀವು ಟೋಲ್ ಸಂಗ್ರಹ ಮಾಡಿ ಅಂತೇಳಿ. ಅಂದ್ರೆ ಇವರು ಟೋಲ್ ಸಂಗ್ರಹಕ್ಕೆ ಹೋರಾಟ ಸಮಿತಿಯಿಂದಲೂ ಕೂಡ ವಿರೋಧ ಇಲ್ಲ, ಸಾರ್ವಜನಿಕರಿಂದ ವಿರೋಧ ಇಲ್ಲ. ಯಾಕೆಂದ್ರೆ ಇಲ್ಲಿ ಆಗಬೇಕಾದ್ದೇನಿದೆ ಅದನ್ನು ನೀವು ಮಾಡಿ ಆಮೇಲೆ ಟೋಲ್ ಸಂಗ್ರಹ ಮಾಡಿ. ಮತ್ತೊಂದೇನೆಂದ್ರೆ ಇಲ್ಲಿ ಸರ್ಕಾರಗಳಿರುವಂತದ್ದು ಜನಪರವಾಗಿರ್ಬೇಕು ಸರ್ಕಾರಗಳು. ಅದು ಬಿಟ್ಟು ಒಂದು ವ್ಯಕ್ತಿಯ ಪರ ಆಗ್ಲಿ ಒಂದು ಕಂಪನಿಯ ಪರವಾಗಿ ಕೆಲಸ ಮಾಡಬಾರ್ದು. ಇಲ್ಲಿ ಅದೇ ಆಗ್ತಾ ಇದೆ. ಯಾಕಂದ್ರೆ ಅವರಲ್ಲಿ ಏನು ಹಣ ಇಲ್ಲಂತೆ, ಅವರು ಬ್ಯಾಂಕಿಂದ ಸಾಲ ತೆಗೆದಿದ್ದಾರಂತೆ, ಅವರಿಗೆ ಹಣ ಪಾವತಿ ಮಾಡ್ಲಿಕ್ಕೆ ಆಗ್ತಿಲ್ಲಂತೆ. ಅದಕ್ಕಾಗಿ ಇವರು ಯಾಕಂದ್ರೆ ಆಗ ನಮ್ಮ ಗುಲಾಮ್ ಅವರು ಹೇಳಿದಾಗೆ ಒಂದು ಮರಳು ಸಮಸ್ಯೆಯ ಬಗ್ಗೆ ಕೂಡ ಇವರಿಗೆ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರ ಕೂಡ ಬಂದಿದೆ, ಸೂಚನೆ. ಯಾಕಂದ್ರೆ ಅದನ್ನು ಸರಿಪಡಿಕೊಳ್ಳಿ ಅಂತೇಳಿ ಆ ಬಗ್ಗೆ ಹೆಚ್ಚಿನ ಒಲವು ತೋರಿಸಿದಂತ ಜಿಲ್ಲಾಧಿಕಾರಿ ಅವರು ಇದಕ್ಕೆ ಅಷ್ಟು ತರತುರಿಯಲ್ಲಿ ಕ್ರಮ ಕೈಗೊಂಡ್ರೆ ಎಂಬುದು ನಮ್ಗೆ ಕೂಡ ಗೊತ್ತಾಗ್ತಾ ಇಲ್ಲ. ಅವರೇ ಪ್ರಶ್ನೆ ಉತ್ತರಿಸಬೇಕು ಅದಕ್ಕೆ. ಯಾಕಂದ್ರೆ ಹೀಗೆ ಒಂದು ವ್ಯಕ್ತಿಯ ಪರವಾಗಿರದೆ ಒಂದು ಜನಪರವಾಗಿ ಇರುವಂತ ಒಂದು ಸರ್ಕಾರ ಈಗ ಒಂದು ಕಂಪನಿಯ ಪರ ಬ್ಯಾಟಿಂಗ್ ಮಾಡ್ತಾ ಇದೆ. ಅದರಿಂದಾಗಿ ಇಂತಹ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. ಮುಂದಿನ ದಿನದಲ್ಲಿ ಅದೇ ಇದು ಯಾಕಂದ್ರೆ ಈ ಹಿಂದೆ ಹೋರಾಟ ಹೇಗೆ ಇರ್ಬೋದು. ಯಾಕಂದ್ರೆ ನಾವು ಕರಾವಳಿ ಜಿಲ್ಲೆಯಲ್ಲಿ ಬಹಳಷ್ಟು ಹೋರಾಟಗಳನ್ನು ನಾವು ನೋಡಿದ್ದೇವೆ, ಅದನ್ನು ನಾವು ಕೂಡ ಸುದ್ದಿ ಕೂಡ ಮಾಡಿದಂತದ್ದು. ಆಗಿರುವಾಗ ಅಂತ ಆದಿ ಹಿಡಿಯದಿರಲಿ ಇದೊಂದು. ಯಾಕಂದ್ರೆ ಈ ಒಂದು ಜಯ ಸಿಗುವ ಖಂಡಿತವಾಗಿ ಜನಗಳು ರೊಚ್ಚಿಗೆದ್ರೆ ಮಾತ್ರ ಇಂತಹ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಗುಲಾಮ್ ಅವರೇ ಏನ್ ಹೇಳ್ತಾರೆ ಸರಿ ಕೊನೆಯದಾಗಿ? ಅಂದ್ರೆ ಯಾವ ರೀತಿ ಮತ್ತೆ ಮುಂದಿನ ಹೋರಾಟಗಳು? ಈಗಾಗಲೇ ನಾವು ಒಂದು ಸಭೆ, ಇವತ್ತೇ ಒಂದು ಸಭೆ ಕರೆದಿದ್ದೇವೆ. ಇವತ್ತೊಂದು ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಸಭೆ ಕರೆದಿದ್ದೇವೆ. ಜನರಿಗೆಲ್ಲ ಗೊತ್ತಾಗಿದೆ ಏನಂತ ಹೇಳಿದ್ರೆ ಇವತ್ತು ಟೋಲ್ ವಸೂಲಿ ಮಾಡ್ತಾರಂತೆ. ಜನರು ಎಲ್ಲರ ಫೋನ್ ಕರೆ ನಮಗೆ ಬರ್ತಾ ಇದೆ. ಇನ್ನು ಮುಂದಿನ ದಿನದಲ್ಲಿ ನಾವು ಉಗ್ರವಾಗಿ ಹೋರಾಟ ಮಾಡುವಂತದ್ದು, ಯಾವ ರೀತಿಯಲ್ಲಿಯೂ ನಾವು ಹಿಂದೆ ಸರಿಯುವಂತ ವಿಷಯ ಇಲ್ಲ. ಉಗ್ರ ರೀತಿಯಲ್ಲಿ ಮಾಡ್ತೇವೆ ನಾವು. ಹೊಸಲ ನಾವು ಜಿಲ್ಲಾ ಬಂದ್ ಮಾಡಿ ನಾವು ಇದನ್ನು K20 K19ಗೆ ಅಂತದ್ದು ನಮಗೆ ಫ್ರೀ ಸಿಗುವಂತ ಅವಕಾಶ ಆಯಿತು. ಇದನ್ನು ಯಾವ ರೀತಿಯಾದರೂ ನಾವು ಮುಂದುವರಿಸಿಕೊಂಡು ನಾವು ನಮ್ಮ ಹೋರಾಟ ಮಾಡ್ತೇವೆ, ನಾವು ಜಯ ಗಳಿಸ್ತೇವೆ. ಅಂದ್ರೆ ಒಂದು ವೇಳೆ ಅವರು ಸರಿಯಾಗಿ ಮಾಡಿಲ್ಲ ಅಂದರೆ ನಾವಂತೂ ಆ ಟೋಲನ್ನು ಅಲ್ಲಿ ಯಾವುದೇ ಗಾಡಿಗೂ ತೆಗಿಲಿಕ್ಕೆ ಬಿಡುದಿಲ್ಲ. ಶೇಖರ ಜೋಡಿ ಅವರೇ, ಅಂದ್ರೆ ಕೊನೆಯದಾಗಿ ಯಜಮಾಡಿಯ ಜನ, ಅಲ್ಲಿಯ ಲೋಕಲ್ ಜನ ಅವರು ಅನುಭವಿಸುವಂತದ್ದು, ಅವರು ದೊಡ್ಡ ಸಂಖ್ಯೆಯಲ್ಲಿ ಬರಬೇಕಾಗಿದೆ ಅಲ್ವಾ? ಮತ್ತೆ ಹೋರಾಟ ಹೇಗೆ ಅದನ್ನು ಮುಂದುವರಿಸ್ತೀರಿ? ಈಗ ನೋಡಿ, ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ಲಿಕ್ಕೆ ಇವತ್ತು ಜನ ಬೇಸತ್ತಿದ್ದಾರೆ. ಅಂದ್ರೆ ಹೋಗಿ ಏನೋ ಅದಕ್ಕೆ ಪ್ರತಿಫಲ ಸಿಗದಿದ್ರೆ ಅದು ಬೇಸತ್ತಿದ್ದಾರೆ. ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ನಾವು ಇವತ್ತು ಈ ರಾಷ್ಟ್ರೀಯ ಹೆದ್ದಾರಿ ಬಗ್ಗೆ ಹೋರಾಟ ಮಾಡ್ತಾ ಇದ್ದೇವೆ. ಇದು ಏನು ಹೋರಾಟ ಏನು ಪ್ರಶಂಸೆಗಾಗಿ ಮಾಡುವುದಲ್ಲ, ಪ್ರತಿಷ್ಠೆಗಾಗಿ ಮಾಡುವುದಲ್ಲ, ಸಾರ್ವಜನಿಕ ಹಿತಾಸಕ್ತಿಯಿಂದ ಮಾಡುದು. ಹಾಗಾದ್ರೆ ಸರ್ಕಾರದ ವ್ಯವಸ್ಥೆ ಏನು? ಎಲ್ಲವನ್ನು ನಾವು ಹೋರಾಟದ ಮೂಲಕನೇ ಪಡಿಬೇಕಾ? ನಮ್ಮ ಮೂಲಭೂತ ಸೌಕರ್ಯಗಳನ್ನ ಹಕ್ಕನ್ನು ನಾವು ಪಡೀಲಿಕ್ಕೆ ಬೀದಿಗಳಿದು ಹೋರಾಟನೇ ಮಾಡ್ಬೇಕಾ? ಹಾಗಾಗಿ ನನ್ನ ಪ್ರಕಾರ ಇವತ್ತು
ಸರ್ಕಾರವನ್ನು ನಡೆಸ್ತಕ್ಕಂಥ ನಮ್ಮ ಜನಪ್ರತಿನಿಧಿಗಳು ಮತ್ತು ಕಾರ್ಯಾಂಗ ವ್ಯವಸ್ಥೆಯ ಅಧಿಕಾರಿಗಳು ಇವರಿಗೆ ಸಮನ್ವಯ ಬೇಕು. ಇವರು ಕೂತು ಈಗ ನಮ್ಮೊಂದು ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಸಮಸ್ಯೆ ಇದೊಂದು ಜ್ವಲಂತ ಸಮಸ್ಯೆ. ಇದರ ಬಗ್ಗೆ ಇವರು ಕೂತು ಮಾತಾಡಬೇಕು. ಯಾಕಂದ್ರೆ 10 ವರ್ಷದಿಂದ ಇದು ಈ ಸಮಸ್ಯೆ ನಡೀತಾ ಉಂಟು, ಧ್ವನಿ ಆಗ್ತಾ ಉಂಟು, ಹೋರಾಟ ಆಗ್ತಾ ಉಂಟು, ಆದರೆ ಪರಿಹಾರ ಈ ತನಕ ಇಲ್ಲ. ಹಾಗಾಗಿ ಇವರು ಕೂತು ಇದನ್ನು ಶಾಸನ ಸಭೆಯಲ್ಲಿ, ಸಂಸತ್ ಸಭೆಯಲ್ಲಿ ಇವರನ್ನು ಚರ್ಚೆ ಮಾಡಬೇಕು. ಸಂಬಂಧಪಟ್ಟ ಪ್ರಾಧಿಕಾರ ಇದೆ, ಸಂಬಂಧಪಟ್ಟ ಮಂತ್ರಾಲಯ ಇದೆ, ಅಲ್ಲಿ ಇವರು ಚರ್ಚೆ ಮಾಡಿಬಿಟ್ಟು ಇದಕ್ಕೆ ಪರಿಹಾರ ಉಪಾಯವನ್ನು ಕಂಡುಕೊಳ್ಬೇಕು. ಇದು ಮುಖ್ಯ ಪ್ರಶ್ನೆ. ಅದನ್ನೇ ಈ ತನಕ ಅವ್ರು ಮಾಡ್ತಾ ಇಲ್ಲ. ಇದರ ಉದ್ದೇಶ ಏನಂತಲೇ ಇದ್ರೆ ಇನ್ನಿಂದ ಕಾಣದ ಕೈಗಳಲ್ಲಿ ಕೆಲಸ ಮಾಡಿರ್ಬೋದು, ಅವ್ರಿಗೇನೋ ಲಾಭ ಇರ್ಬೋದು, ಮತ್ತು ಇವರು ಕಂಪನಿಯೊಂದಿಗೆ ಶಾಮೀಲಾಗಿದ್ದಾರೆ, ಇಂತಹ ವಿಚಾರಗಳೆಲ್ಲ ಬರ್ಬೋದು. ಆದರೆ ಜನ ಇವತ್ತು ಇದರಿಂದ ನಿರಾಶರಾಗಿದ್ದಾರೆ. ಅದು ಸರಿಯಾದ ಕ್ರಮ ಅಲ್ಲ. ಹಾಗಾಗಿ ಹೋರಾಟ ಸಮಿತಿ ಇವತ್ತು ಜನಪರವಾದ ಹೋರಾಟ ಮಾಡ್ತಾ ಉಂಟು ಮತ್ತು ಇಡೀ 2 ಉಭಯ ಜಿಲ್ಲೆಯ ಮಾಧ್ಯಮಗಳು ಇವತ್ತು ಹೋರಾಟವನ್ನು ಯಾಕೆಂದ್ರೆ ನ್ಯಾಯಯುತ ಪ್ರಾಮಾಣಿಕ ಹೋರಾಟವನ್ನು ಬೆಂಬಲಿಸ್ತಾ ಉಂಟು. ಹಾಗಾಗಿ ಇವತ್ತು ಹೋರಾಟಕ್ಕೆ ಹೆಚ್ಚು ಶಕ್ತಿ ಬಂದಿದೆ. ಮುಂದಿನ ದಿನದಲ್ಲಿ ಕೂಡ ಪ್ರಾಮಾಣಿಕವಾಗಿ ನಾವು ಜನಪರ ಹೋರಾಟಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಮತ್ತು ಸಾಧ್ಯ ಆದಷ್ಟು ನಾವು ನ್ಯಾಯಯುತ ಹೋರಾಟವನ್ನು ಮಾಡೋದ್ರ ಮೂಲಕ ಈ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳನ್ನ ಎಚ್ಚರಿಸುವಂತ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿ. ಎಲ್ರಿಗೂ ಕೂಡ ಧನ್ಯವಾದಗಳು ಈ ಸಂವಾದದಲ್ಲಿ ಭಾಗವಹಿಸಬೇಕಾಗಿ. ಥ್ಯಾಂಕ್ ಯು. ವೀಕ್ಷಕರೇ, ಇದು ಏನು ಈಗ ಕೇವಲ ಒಂದು ಸಾಸ್ತಾನ ಮತ್ತು ಹೆಜಮಾಡಿ ಎರಡೂ ಒಂದು ಟೋಲ್ ಗೇಟ್ನಲ್ಲೂ ಕೂಡ ಸ್ಥಳೀಯ ಜನರ ಮೇಲೆ ಮತ್ತೆ ಇವರು ಟೋಲ್ ವಿಧಿಸಲಿಕ್ಕೆ ಹೊರಟಿರುವಂತಹ ಕ್ರಮವನ್ನ ಖಂಡಿಸಿ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಬಹುಶಃ ಆ ಪ್ರತಿಭಟನೆಯಲ್ಲಿ ಮತ್ತೆ ಮುಂದುವರಿಬೇಕಾದ ಅವಶ್ಯಕತೆ ಇದೆ ಅಂತನೂ ಕೂಡ ಹೇಳಿದ್ದಾರೆ. ಆದರೆ ಸ್ಥಳೀಯ ಜನರ ಸಹಭಾಗಿತ್ವ ಬಹಳ ಅಗತ್ಯವಾಗಿದೆ. ಜೊತೆಗೆ ಒಂದು ಅರ್ಥ ಮಾಡಿಕೊಳ್ಳಬೇಕಾಗುವುದು, ಇಡೀ ಕರಾವಳಿ ಕರ್ನಾಟಕದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಎಲ್ಲೆಲ್ಲಿ ಹಾದು ಹೋಗ್ತದೋ, ಇನ್ನೊಂದು ದಿನ ಯಾವುದೋ ಒಂದು ಸಣ್ಣ ಸಣ್ಣ ರಸ್ತೆ ಮಾಡಿದ್ರು ಕೂಡ, ಒಂದು ಡಾಮರ್ ಪ್ಯಾಚ್ ವರ್ಕ್ ಮಾಡಿದ್ರು ಕೂಡ ಆ ಹಣವನ್ನು ಮತ್ತೆ ಇಡೀ ಒಂದು ಅಲ್ಲಿಯ ಗ್ರಾಮೀಣ ಅಥವಾ ಸ್ಥಳೀಯ ಮಟ್ಟದಲ್ಲೂ ಕೂಡ ಒಂದು ಸಂಗ್ರಹ ಮಾಡುವಂತ ಒಂದು ದಂಧೆ ಖಂಡಿತ ಬರಲಿಕ್ಕೂ ಸಾಕು. ಹಾಗಾಗಿ ಇಂತಹ ಹೋರಾಟಗಳು ಜರುಗುವಂತ ಸಂದರ್ಭದಲ್ಲಿ ಇಡೀ ಜಿಲ್ಲೆಯದ್ದು ಹೋರಾಟದಲ್ಲಿ ಭಾಗಿಯಾಗುವಂತ ಮತ್ತು ಸಹಭಾಗಿತ್ವ ನೋಡುವಂತ ಅಗತ್ಯತೆ ಕೂಡ ಇದೆ ಅನ್ನುವಂಥದ್ದು ಅಷ್ಟೇ ಒಂದು ಸತ್ಯವಾದದ್ದು ಕೂಡ. ಇದು ಇವತ್ತಿನ ವಿಶೇಷ ನಿರಂತರ ಸುದ್ದಿ ಮನೋರಂಜನೆ. ಮುಂದುವರೆದು ನೋಡ್ತಾ ಇರಿ ಬಿಫೋರ್ ನ್ಯೂಸ್. ನಮಸ್ಕಾರ.